ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಮತ್ತು ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸಹ ಪ್ರಾಯೋಜಕರು ಚಿತ್ರಕೂಟಾಸ್, ಶಿಶು ಪೋಷಕ್. 25 ವರ್ಷಗಳ ಅನುಬಂಧ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್, ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್. ಆರೋಗ್ಯದ ಸಮಸ್ಯೆಗೆ ಪರಿಹಾರ ಅಮೃತ್ ನೋನಿ. ನಿಧಿ ಫುಡ್ ಪ್ರಾಡಕ್ಟ್ಸ್, ಕಾಮತ್ ಟೀ ಸಿನ್ಸ್ 1986. ಅಡುಗೆ ಮನೆಯ ನೂತನ ಆಯಾಮ ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್. ಜನಪ್ರಿಯ ರೈಸ್, ಬಿಎ ಪ್ಲೈವುಡ್, ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ ಶೋರೂಮ್, ಸ್ಮರಣಿಕ ಕಲ್ಸಂಕ ಉಡುಪಿ, ಅಕ್ಷಯ ಆಕ್ವಾಟೆಕ್. ಸ್ನೇಹಿತರೆ, ನಮ್ಮ ಜೊತೆ ಇವತ್ತಿದ್ದಾರೆ. ಹೆಚ್ಚಾಗಿ ಲೇಡೀಸಿಗೆ ಹೇಳ್ತೇವೆ ಎಕ್ಸ್ಪ್ರೆಷನ್ ಕ್ವೀನ್ ಅಂತ. ಇವರನ್ನು ನಾವು ಎಕ್ಸ್ಪ್ರೆಷನ್ ಕಿಂಗ್ ಅಂತ ಕರಿಬಹುದು. ಎಲ್ಲರನ್ನ ಹಾಸ್ಯದಿಂದ ನಗಿಸುವಲ್ಲಿ ಅಥವಾ ಬೇಜಾರಿಂದ ಇಮೋಷನನ್ನು ಕ್ರಿಯೇಟ್ ಮಾಡುವಲ್ಲಿ ಐ ಥಿಂಕ್ ಎತ್ತಿದ ಕೈ. ಐ ಥಿಂಕ್ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಒಂದು ಆತ್ಮೀಯವಾದಂಥ ಸೂಪರ್ ಸ್ಟಾರ್ ಮಂಜು ರೈ ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಚಪ್ಪಾಳೆಯೊಂದಿಗೆ ನಮ್ಮ ಗೌರವವನ್ನು ಕೊಡ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಆನ್ ದ ಫಿನಾಲೆ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಕೊರೋನಾ ಅಂತ ಹೇಳಿ ನಾವೆಲ್ಲರೂ ಮನೇಲಿರುವಾಗ ಏನು ಮಾಡೋದು ಗೊತ್ತಾಗಲ್ಲ, ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತಿರುವಾಗ ನಮ್ಮ ಟಿ ವಿಯಲ್ಲಿ ಪ್ಯೂರ್ ಮಸ್ತಿ ಅನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ 150ಕ್ಕಿಂತ ಜಾಸ್ತಿ ಎಪಿಸೋಡನ್ನು ಕ್ರಿಯೇಟ್ ಮಾಡಿ ಲೈವ್ ಆಗಿ ಜನರು ನೋಡಿ ಓವರ್ಸೀಸ್ ಆಲ್ ಓವರ್ ದ ವರ್ಲ್ಡಲ್ಲಿ ಮೆಚ್ಚುಗೆಯನ್ನು ಪಡೆದಂಥ ಮಂಜು ರೈ ಅವರು ಜೋರಾದ ಚಪ್ಪಾಳೆ. Nice. Thank you. Welcome, Manju Rai. I'm very wait. It's English. I think English ಮರ್ಯಾದೆ ಇದೆ ಪರಿ. ಓಕೆ, ಮಸ್ತ್ ಖುಷಿ ಆಗ್ಬೋದು. ಫುಲ್ ಡಿಮಾಂಡ್ ಉಂಡು ಇರ್ನ ಇಂಗ್ಲಿಷ್ಗೆ ನೋಡೊಂದು. ಸೊ ನಮ್ಮ ಇಂಗ್ಲಿಷ್ ಡೆ ಪಾತ್ರಗಾರ. I am very happy to have this kind of MC, and that is big MC, full bottle MC. This is small bottle MC. So 2 MCs there here. ಈ ಮಮ್ಮಿ ನಕ್ಕಲೆಗೆ ಏತ್ ಕೈ ಚಪ್ಪಳೆ ಬೊಟ್ಟನಲ್ಲ ಕಮ್ಮಿ ದಯಪಂಡ ಒಂಜೊಂಜಿ ನಲಿಪೇರು ಅಕ್ಲೆಗೆ ರಡ್ಡು ಜೋಕುಲು ಮುಂದೆ ಗೊತ್ತಾಪುಜಿ ಆತ ಪೊರ್ಲು ನಲಿಪೇರು ಅಂಚಿನ ಮಮ್ಮಿ ನಕ್ಕಲ್ ಗೊತ್ತೇ ಆಪುಜಿ ಆತ ಪೊರ್ಲು ನಲಿಪೇರು ಅತೀರ್ ಎಂಕದ ಅಂಚ ಗಡಿ ಗಡಿ ಇಂಚ ಬನ್ನಿ ಅಂಚ ಅಂಚಿನ ಮಮ್ಮಿ ನಕ್ಕಲ್ ಗೊತ್ತಾಪುಜಿ ಆತ ಪೊಕ್ಕ ಬೊಕೊಂಜಿ ಲಾಕ್ಡೌನ್ ಏಪಲ್ಲ ಮಮ್ಮಿ ನಕ್ಕಲೆಗೆ ಸೆಲಿಟ್ ಹಾಕೋಡು ದಯಪಂಡ ಲಾಕ್ಡೌನ್ ಮಮ್ಮಿ ಲಾಕ್ಡೌನ್ ಅಂಚ ಮಮ್ಮಿ ನಕ್ಕಲೆ ಬೇಲೆ ಮಲ್ತದೆ ನಿಲ್ಲಾಡು ಈತ ನಕ್ಲೇನು ಪೂರ ಇಲ್ಲಲ್ಲಿ ಕೊಡೋದು ಮಮ್ಮಿ ನಕ್ಕಲೆ ಭಾರಿ ಭಂಗ ಬೆಳೆದು ಆ ಬಾಲೆ ಒಂಜಿ ಕೈ ಚಪ್ಪಳೆ ಬೊಟ್ಟು ದಯಪಂಡ ಐಕೆ ಸರಿ ಗೊತ್ತು ನಮ್ಮನ ಪೆಟ್ಟು ತಿಂದದು ಪಂಡ ಆತ್ ಉಪದ್ರ ಕೊರಂತೀರ ಪಾಪ ಬಾಲೆ ಐದೊಕ್ಕ ಓಡೆ ಮುಟ್ಟ ಅಂಡ್ ಪಂಡ ಕ್ಲಾಸ್ ಇಲ್ಲ, ಆನ್ಲೈನ್ ಕ್ಲಾಸ್ ಇಲ್ಲ. ಇತ್ತೆ ದುಂಬು ಜೋಕುಲು ಕ್ಲಾಸ್ಗೆ ಬತ್ತು ಕಲ್ತೊಂತೀರು. ಇತ್ತೆ ಆನ್ಲೈನ್ ಕ್ಲಾಸ್ ಇಡು ಇಲ್ಲಡ್ಕುಲು ಒಂದು ಎಕ್ಸಾಮ್ ಬರೀಪುನು ಆಮೇಲೆ ಇಟ್ಟು ಅಪ್ಪೆ ಬರೆದು ಕೊರ್ಪುನು ಪಂಡ ಆತ ಬಂಗ ಅಪ್ಪೆಲ್ಲಿಗೆ ಐತ ಇಡೆಟ್ಟಿಲ್ಲ. ಈತು ಆನ್ಲೈನ್ ಕ್ಲಾಸ್ ಇತ್ತದಿಲ್ಲ, ಈತ ಪೂರ ಇತ್ತದಿಲ್ಲ, ಇಡೆ ಬತ್ತದ ನಲಿಪೇರದೆ ಅವು ಖಂಡಿತವಾದ್ಲ. ಐ ಕ್ಯಾನ್ ಇಂಗ್ಲಿಷ್ ಇಡೆ ಪನ್ಪೆ, ಇಟ್ಸ್ ರಿಯಲಿ ಗ್ರೇಟ್. ವಂಡರ್ಫುಲ್ ಸೂಪರ್. ಕುಡಂಜಿ ಸೌಜನ್ಯ ಮಸ್ತ್ ಖುಷಿ ಆಯ್ನಿ. ಸೌಜನ್ಯ ಪಂಡ ಪುದರ್ಡೆ ಉಂಡ ಆ ಸೌಜನ್ಯ ಮಾತೆರೆಗಳ ಡ್ಯಾನ್ಸ್ ಮಮ್ಮಿಗೆ ಬೇತೆನೆ ಸೆಟಪ್ ಇತ್ತಂಡು ಎಂಕ್ ಮಾತ್ರ ಬೇತೆ ಸೆಟಪ್ ಮಾಡಿದೆ ನಾನು ಇದ್ದಾರೆ. ಮಸ್ತ್ ಥ್ಯಾಂಕ್ಸ್ ಶಿವಣ್ಣ. ಎಂಗೋಸ್ಕರ ಒಂಜಿ ಪರದೆ ಮಾಡ್ತೀನಿ. जीना यहाँ मरना यहाँ इसके सिवा जाना कहाँ. ಕಲಾವಿದರು ವೇದಿಕೆ ಡೆಫಿನೆಟ್ಲಿ ಅವು ಪರದೆ ಇಪ್ಪಡಿ ವಿ ಆರ್ ಆಲ್ವೇಸ್ ಆರ್ಟಿಸ್ಟ್. ಫುಲ್ ಸೈಡ್ ಅವ. ಥ್ಯಾಂಕ್ ಯು ಅಂಡ್ ಮೇರೆಗೆ ಒಂಜಿ ಸ್ಮರಣಿಕೆ ಕೊರಡೊಂದು ಎಂಕಲ್ನ ನಮ್ಮ ಟಿವಿದ ಒಂಜಿ ಪೆರ್ಮೆ ಪನೋಲಿ ಆ್ಯಂಡ್ ರಾಕ್ ಸ್ಟಾರ್ ಆಫ್ ತುಳುನಾಡು ರಾಕ್ ಸ್ಟಾರ್ ರೂಪೇಶನ್ಗೆ ಒಂದಿಲ್ಲ. ಕ್ಯಾನ್ ವಿ ಹ್ಯಾವ್ ಮೊಮೆಂಟೋ ಟು ಮಂಜು ರೈ. ತಾಲಿಯಾ ಒಂಜಿ ಯೋಗ ತುಲೆ ಎಂಕು ಒಂಜಿ ಪುಷ್ಪಗುಚ್ಛ ಪತೊಂದು ಬರ್ಪುನು ರಾಕ್ ಸ್ಟಾರ್ ಶೇ ಮಸ್ತ್ ಬೇಲೆ ಮಲ್ತೇರು ಲಾಕ್ಡೌನ್ ಟೈಮುಡು ಪೂರ ಒಂಜೊಂಜಿ ಯೋಗ ಭಾಗ್ಯಲು ಪೂರ ಮೊಕಲ್ನಂಚಿನ ಕೈಡ್ರು ಪೂ ಪಿರದೆ ತೊಂಜರತೆ ಮರ್ರೆ ಇದು ತೂಪುನಾಗ್ಲಿಕ್ಕೆ ಒಂದು ಕನ್ಫ್ಯೂಸ್ ಆகும் ಬಲೆದೆಲಿ ಪಾಲೇನ ಅಂತ ಇರ್ನ ಪ್ಯೂರ್ ಮಸ್ತಿಯಾ. ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಇರ ಮಸ್ತ್ ಪುಗರ್ಯಾರು ಸೊ ಜಾಯ್ನ್ ಹಿಡ್ದಾದ್ರೆ ಯಾನ್ ಒಂಜಿ ಪುಗರಡಾಯನ ಅಂಚಿನ ಒಂಜಿ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಬತ್ತಿನೇಕ್ ಆ್ಯಂಡ್ ಇನ್ನು ಎರಡು ಪಾತ್ರ ಎರಡು ಮಮ್ಮಿ ನಕ್ಲೆ ಖಂಡಿತವಾದ್ಲ ಒಂದು ಬೂಸ್ಟ್ ತೆಕ್ಕದುಂಡು ಬಿಕಾಸ್ ಏತ್ ಜನ ಬತ್ತದ ಮಮ್ಮಿ ನಕ್ಲೇನ್ ಪುಗರ್ ವೇರ ಡೆಫಿನೆಟ್ಲಿ ಇಟ್ ಇಸ್ ಅ ಪ್ಲಸ್ ಪಾಯಿಂಟ್ ನನಲ ಬೂಸ್ಟ್ ತಿಕ್ಕಡ್ ನಿಕ್ಲೆಗ್ ಖಂಡಿತವಾದ್ಲ ಕಾಂಪ್ಲಾನ್ ಬೋರ್ನಿಟ ಹಾರ್ಲಿಕ್ಸ್ ಪೂರ ತಿಕ್ಕಡ್ ನನಲಾತ್ ನಿಕ್ಲು ಖಾಲಿ ನಮ್ಮ ಇಡೀ ಕರ್ನಾಟಕತ್ ದೇಶ ವಿದೇಶದ ಪುದರ್ ಮನ್ಪ್ಲೆ ನಮ್ಮ ಟಿವಿ ನೀ ಬಾರಿ ಪೊರ್ಲುದ ವೇದಿಕೆ ಕೊಡ್ತು ನಿಕ್ಲೆಗ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪಂಡದು ಅಂಜಾದ ಪುದರ್ ಮನ್ಪ್ಲೆ ಯಾನ್ ಶಿವನಡ ರಿಕ್ವೆಸ್ಟ್ ಮನ್ಪೆ ನೆಕ್ಸ್ಟ್ ಡ್ಯಾನ್ಸ್ ಡ್ಯಾಡಿ ಡ್ಯಾನ್ಸ್ ಮನ್ಪೋಡು ವಾ ಸಿಟಿ ವಾ ಖುಷಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಂಜು ಥ್ಯಾಂಕ್ ಯು ನೋಡಿ, ಇವಾಗ ಕೊರೋನಾ ಬಂದ ಮೇಲೆ ಕೇವಲ ಜನರ ಒಂದು ಜೀವನ ಶೈಲಿ ಬದಲಾಗಿಲ್ಲ, ಆಹಾರದ ಅಥವಾ ತಿನ್ನುವಂತಹ ಏನು ಆಹಾರ ಪದಾರ್ಥಗಳಿದೆ ಅದರ ಶೈಲಿ ಕೂಡ ಡೆಫಿನೆಟ್ಲಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ಒಂದು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ನಾವು ಕೇಳೋವಂಥ ಒಂದು ಪ್ರಶ್ನೆ, ಇದು ತಿಂದರೆ ಒಳ್ಳೇದಾ, ಇದರಿಂದ ಇಮ್ಯುನಿಟಿ ಏನಾದರೂ ಜಾಸ್ತಿ ಆಗುತ್ತಾ, ಈ ಪ್ರಶ್ನೆ ಡೆಫಿನೆಟ್ಲಿ ನಾವು ಕೇಳ್ತೀವಿ ಆಫ್ಟರ್ ಕೊರೋನಾ. ಸೊ ಹಾಗಾಗಿ ಅಂತಹ ಪ್ರಶ್ನೆ ನಿಮ್ಮ ತಲೆಯಲ್ಲಿದ್ದರೆ ನಾನೊಂದು ಬ್ಯೂಟಿಫುಲ್ ಆಗಿರುವಂಥ ಅದಕ್ಕೆ ಸೊಲ್ಯೂಷನ್ ಅಥವಾ ಉತ್ತರ ಕೊಡಬಹುದು. ಅದೇನು ಅಂತಂದರೆ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅವರ ವಿಧ ವಿಧವಾಗಿರುವಂತಹ ಪ್ರಾಡಕ್ಟ್ಸ್ ಇದೆ. ಒಂದು ನಿತ್ಯ ಚಪಾತಿ, ಆ ಚಪಾತಿ ತಿಂದರೆ ನಿಮಗೆ ನಿತ್ಯ ಅದೇ ಚಪಾತಿ ತಿನ್ನಬೇಕು ಅಂತ ಅನಿಸುತ್ತೆ, ಡೈಲಿ ಅದೇ ಚಪಾತಿ ತಿನ್ನಬೇಕು ಅಂತ. ಯಾಕೆ ಅಂತಂದರೆ ಅಷ್ಟೊಂದು ಸಾಫ್ಟ್ ಆಗಿದೆ. ಒಂದು 4 ಚಪಾತಿ ತಿನ್ನೋಣ ಅಂತ ನೀವು ಹೋದರೆ ಒಂದು 10-15 ಚಪಾತಿ ತಿನ್ನೋ ರೇಂಜಿಗೆ ಸಾಫ್ಟ್ ಆಗಿದೆ. ಸೊ ಅದು ಖುಷಿ ಆಗುತ್ತೆ. ಅದಾದಮೇಲೆ ಬೇರೆ ಏನು ಅಂತ ನೀವು ಕೇಳಿದ್ರೆ ಸಿರಿಧಾನ್ಯಗಳಿದೆ, ಅದಾದಮೇಲೆ ಮಿಕ್ಸ್ಡ್ ಮಿಲೆಟ್ಸ್ ಇದೆ, ಅದಾದಮೇಲೆ ನನಗೊಂದು ಸ್ವಲ್ಪ ಹೀಟ್ ಆಗುತ್ತೆ, ನಾವು ಕೂಲಾಗಿ ಚಪಾತಿ ತಿನ್ನಬೇಕು ಅಂತ ನೀವು ಏನಾದರೂ ಇಂಥ ಪ್ರಶ್ನೆ ಎಲ್ಲ ಕೇಳಿದ್ರೆ ಅದಕ್ಕೂ ಉತ್ತರ ಇದೆ, ರಾಗಿ ಚಪಾತಿ ಕೂಡ ಸಿಗುತ್ತೆ. ಸೊ ಯಾವ ರೀತಿಯ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಸೊಲ್ಯೂಷನ್ ನಿಮಗೆ ಕೊಡುವಂಥದ್ದು ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಅದನ್ನು ಉಪಯೋಗಿಸಿ ಆ್ಯಂಡ್ ಈ ಒಂದು ಕೊರೋನಾ ಸಮಯದಲ್ಲಿ ಆರೋಗ್ಯವಂತ ದೇಹವನ್ನು ನಿಮ್ಮದಾಗಿಸಿ. ಇವಾಗ ಉಳಿದಿರುವಂಥದ್ದು ಕೇವಲ ಒಬ್ಬರು ಕಂಟೆಸ್ಟೆಂಟ್ ಮಾತ್ರ, ಒಬ್ಬರು ಮಮ್ಮಿ ಮಾತ್ರ. ಅವರ ಪರ್ಫಾರ್ಮೆನ್ಸ್ ಆದಮೇಲೆ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಇದೆಲ್ಲ ಆದಮೇಲೆ ಗೊತ್ತಾಗುತ್ತೆ ಈ ಸೀಸನ್ನ ಚಾಂಪಿಯನ್ ಯಾರಾಗ್ತಾರೆ, ಯಾವ ಮಮ್ಮಿಗೆ ಸಿಗುತ್ತೆ ಸೀಸನ್ 5 ಕಿರೀಟ. ಎಲ್ಲ ಪ್ರಶ್ನೆಗೆ ಇನ್ನೊಂದು ಪರ್ಫಾರ್ಮೆನ್ಸ್ ಆದ ಮೇಲೆ ಡೆಫಿನೆಟ್ಲಿ ಉತ್ತರ ಸಿಗುತ್ತೆ. ಪೂರ್ಣಿಮಾ ಲೋಕೇಶ್ ಅವರು ತಮ್ಮ ಅದ್ಭುತವಾಗಿರುವಂತಹ ಜರ್ನಿಯನ್ನು ಫೈನಲ್ ತನಕ ತಗೊಂಡ್ಬಂದು ಇವಾಗ ಫೈನಲ್ನಲ್ಲಿ ಫೈನಲ್ ಆಗಿರುವಂತಹ ಪರ್ಫಾರ್ಮೆನ್ಸನ್ನು ಕೊಡುವಂತಹ ಸಮಯ. ಸೊ ಜೋರಾಗಿರುವಂತಹ ಚಪ್ಪಾಳೆ ಕೊಡಿ ಅಂಡ್ ಪ್ಲೀಸ್ ವೆಲ್ಕಮ್ ಪೂರ್ಣಿಮಾ ಲೋಕೇಶ್. ಕೇರಳದ ಕಾಸರಗೋಡು ಜಿಲ್ಲೆಯವರಾದ ಪೂರ್ಣಿಮಾ ಕರಾವಳಿ ಪುತ್ತೂರಿನ ಲೋಕೇಶ್ ಎಂಬವರ ಕೈ ಹಿಡಿದು ಪುತ್ತೂರಿನಲ್ಲಿಯೇ ನೆಲೆಸಿ ಇಂದು ನಮ್ಮ ತಾಯಂದಿರ ವೇದಿಕೆಯಲ್ಲಿ ಸ್ಪರ್ಧಿಯಾಗಿದ್ದಾರೆ. जारी 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 पवन मेरे जैसा ढूंढ के ला मेरा सजन सन सनननन सन सनननन जारी 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 पवन. ಬಾಲ್ಯದಿಂದಲೇ ನೃತ್ಯದ ಬಗ್ಗೆ ಹೆಚ್ಚು ಒಲವು ತೋರುತ್ತಿದ್ದ ಇವರು ಮದುವೆಯ ನಂತರ ಈ ನೃತ್ಯವನ್ನ ಮುಂದುವರಿಸಿಕೊಂಡು ಹೋಗುತ್ತಿರೋದು ವಿಶೇಷ. ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರಲ್ಲಿ ಭಾಗವಹಿಸಲೇಬೇಕು ಎಂಬ ಛಲದಿಂದ ಪುತ್ತೂರಿನಿಂದ ಮಂಗಳೂರಿಗೆ ಪ್ರಯಾಣಿಸಿ ನೃತ್ಯಾಭ್ಯಾಸ ಮಾಡಿ ಫೈನಲ್ ಪ್ರವೇಶಿಸಿದ್ದಾರೆ ಇವರು. ಈ ನಮ್ಮ ಸ್ಪರ್ಧಿ ರೆಟ್ರೋ ರೌಂಡ್ನ ನೃತ್ಯ ಪ್ರದರ್ಶನವನ್ನ ನೀವು ನೋಡಿ. ಅದ್ಭುತವಾಗಿ ನರ್ತನ ಮಾಡಿದ್ದೀರಿ. ಅದರಲ್ಲೂ ಫಸ್ಟ್ ಬಿಗಿನಿಂಗ್ ಉಂಟಲ್ಲ, ಪಕ್ಕಾ ಸಿನಿಮಾ ನೋಡಿದಾಗ ಆಯ್ತು. ಅಭಿನವ್ ಎಂಬ 2 ವರ್ಷದ ಮಗುವಿನ ತಾಯಿ ಕೂಡ. ಕುಟುಂಬ ನಿರ್ವಹಣೆಯೊಂದಿಗೆ ನೃತ್ಯ ಕಲಿಯುತ್ತಾ ಮುಂದೆ ಸಾಗುತ್ತಿರುವ ನಮ್ಮ ಸ್ಪರ್ಧಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2ರ ಕಿರೀಟ ಧರಿಸಿದ ಸುಮಾ ಅವರೊಂದಿಗೆ ಕೊರಿಯೋಗ್ರಾಫರ್ ರೌಂಡ್ನಲ್ಲಿ ನೃತ್ಯ ಪ್ರದರ್ಶಿಸಿದ್ದು ಹೀಗೆ. चाहे राम
It was very nice act from the top to end. Beautiful. Engonji banikla costume outfit ee stage idu bari shok tojundullar. It's a nice act for me. ಮನಸ್ಸಿದ್ದರೆ ಮಾರ್ಗ ಎಂಬ ನಾಣ್ಣುಡಿಯನ್ನ ಈ ಸ್ಪರ್ಧೆಯಿಂದ ನೋಡಿ ಕಲಿಯಬಹುದಾಗಿದೆ. ಪೂರ್ಣಿಮಾ ಲೋಕೇಶ್ ಮಕ್ಕಳಂತೆ ಮುಗ್ಧತೆಯನ್ನ ಮಾತಿನಲ್ಲಿ ತೋರುವ ಈ ನಮ್ಮ ಸೀಸನ್ 5ರ ತಾಯಿ SP ಬಾಲಸುಬ್ರಹ್ಮಣ್ಯಂ ಅರ್ಪಣೆಯಾದ ಸುತ್ತಿನಲ್ಲಿ ನೃತ್ಯ ಪ್ರದರ್ಶಿಸಿದ್ದು ಹೀಗೆ. ಜಯ ಹನುಮಂತ ಕೇಸರಿ ನಂದನ ಮಾರುತಿ ರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್ ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಮ. ಫೈನಲ್ ಪ್ರವೇಶಿಸಿರುವ ಪೂರ್ಣಿಮಾ ಲೋಕೇಶ್ ಮಂಗಳೂರಿನ ಓಷನ್ ಕಿಡ್ಸ್ ನೃತ್ಯ ತರಬೇತಿ ಕೇಂದ್ರದ ನೃತ್ಯ ಸಂಯೋಜಕರಾದ ರಾಹುಲ್ ಚಂದು ಎಂಬುವರ ಸಂಯೋಜನೆಯಲ್ಲಿ ಫೈನಲ್ಗೆ ತಯಾರಿ ನಡೆಸಿದ್ದಾರೆ. ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ
ಸೊ ಏತ್ ಶೋಕದ ಟೌನ್ ಹಾಲ್ದ ಒಂಜಿ ವೇದಿಕೆ ಆ್ಯಂಡ್ ದಾದನ ಆ್ಯಂಡ್ ಐ ಮೀನ್ ಕನ್ಫ್ಯೂಸ್ ಆ್ಯಂಡ್ ತೂಪುನಾಗ್ಲಿಕ್ಕೆ ಒಂದು ಓಲ್ ಮಲ್ದೇರು ಮಾರಂದು ಬೇತನೆ ಸ್ಟೇಜ್ ಆರ್ನ ಪರ್ಫಾರ್ಮೆನ್ಸ್ ಇತ್ತು ಅಂದು ಸೊ ಒಂದು ಹೋಲ್ ಐಡಿಯಾ ಎರೆಗೆ ಬರ್ತನೆ ದಾದ ವಿಷಯ ಒಂದು ಇರೆಗೆ ದಾದ ಆಯ್ನು ಆ್ಯಕ್ಚುಲಿ ಏರ್ ತುನ್ನ ಒಂದು ಐ ಮೀನ್ ಕಲರ್ ತಕೊಂಡಿದ್ದೀರಿ ಹೋಲಿಯ ದಾದ ವಿಷಯ ವಿಷಯ ಬಂದಾಗ ಎಂಕ್ಲೆಗ್ ಇಂಚಿನ ಒಂಜಿ ಸ್ಪೆಷಲಿ ಮಮ್ಮಿ ನಕ್ಲೆಗ ಇಂಚಿನ ವೇದಿಕೆಗೆ ಬರೋಡೊಂದಿತ್ತಂಡ ವಿಟಮಿನ್ ಹೆಚ್ಚಿಬೋಡು ಮೀನ್ಸ್ ಹಸ್ಬೆಂಡ್ನ ಒಂಜಿ ಸಪೋರ್ಟ್ ಬೋಡೇ ಬೋಡು ಸೊ ಆರೇ ಎನ್ನ ಇನ್ಸ್ಪಿರೇಷನ್ ಸೊ ಆರೆಗೆ ಒಂಜಿ ಡೆಡಿಕೇಶನ್ ಕೊರೋಡು ಪಂಡಿದ್ದು ಎನ್ನ ಕೊರಿಯೋಗ್ರಾಫರ್ಸ್ ಚಂದು ಪ್ರವೀಣ್ ಸರ್ ಆ್ಯಂಡ್ ರಾಹುಲ್ ಸರ್ ಮೂಜಿ ಜನತ ಒಂಜಿ ಬೆಸ್ಟ್ ಐಡಿಯಾ ಅಂದು ಅಂಚ ಅಕ್ಕಲ್ನೇ ಐಡಿಯಾಸ್ ಉಂದು ಸೂಪರ್ ಪತಿಯೇ ಸಾರ್ವಭೌಮ ಅಂತ ಬಂದು ಖಂಡನೆಯನ್ನೇ ಬರೀಟ್ ಮಾತು ಉಂಟಾದೆ ಅವು ಓಲ್ ಶೂಟ್ ಮಲ್ದಿನ ಆ್ಯಕ್ಚುಲಿ ಇಲ್ಲಡ ತಾರು ಒತ್ತೊಂಡೇರ ಫಸ್ಟ್ಗೆ ಅಯ್ಯೋ ಒಂಜಿ ಮಲ್ಲ ಕತೆ ಸರ್ ಬರ್ಪುಜಿ ಅಂಡೇರ ಇಂಚ ದಾದ ವಿಷಯ ಯಾನಂತ ಫೈನಲ್ಗೆ ಬರ್ಪುಜಿ ಇಂಚ ಮಲ್ತಂಡ ಬಂಡೇರು ಫಸ್ಟ್ ಪಡಾರ್ ಬೈದೇರ ಇಜ್ಜಿ ಬೊಕ್ಕ ಬತ್ತೇರು ಎಂಜನ ಕೊರಿಯೋಗ್ರಾಫರ್ಸ್ ಮಸ್ತ್ ಗಾಳಿ ಬಾಡೇರು ಅಂಚ ಪನ್ನು ಇಂಚ ಪನ್ನು ಓಕೆ ಅಂಚೆ ಇಂಚ ಪಂಡದು ಫೈನಲಿ ಬತ್ತೇರು ರಡ್ಡು ದಿನಕ್ಕೆ ತುಂಬ ಬತ್ತೇರು ಬತ್ತದ ಎನ್ನ ಡ್ಯಾನ್ಸ್ ಕ್ಲಾಸ್ ಇಡು ಬತ್ತದೊಂಜಿ ಶೂಟ್ ಅವೇನ ಮಾಲ್ಪೊಡ್ದಂಟ ಎಂಕ್ಲ ಮುಲ್ದ ಕುಡ್ಲಾಡ್ದು ಪುತ್ತೂರಿಗೆ ಎತ್ತೊಡ್ದಂಟ 2 ಗಂಟೆ ನೈಟ್ ಅಂಚ ಬಾರಿ ಬಂಗಾಡ ಮಲ್ತಿದ ಇರ್ನೊಟ್ಟಿಗೆ ಇರ್ನ ಹಸ್ಬೆಂಡ್ಲ ಹಾರ್ಡ್ ವರ್ಕ್ ಮಲ್ತದೆ ಇರ್ ಸಪೋರ್ಟ್ ಮಲ್ತದೆ ಇನಿ ಒಂಜಿ ವೇಳೆ ಇರ್ ವಿನ್ ಆಯರಂಡ ಅರ್ನಲ್ ಒಂಜಿ ಎಫರ್ಟ್ ಇತ್ತಿಲ್ಲ ಕಾಪು ಆರ್ ಬೈದರ ಇಂಚ ಬೈದರ್ ಒಲಿರಿ ಒಲಿರಾರು ಎನಿವೇಸ್ ಒಂದು ಜಡ್ಜಸ್ ನಗಲ ಪಾತಿರ ಬಗಲ್ಲೇ ಬಗಾವೆ ಯಾಕಂಡ ಆಲ್ರೆಡಿ ಬೈದರತ್ತೀರಿ ಬಟ್ ಎಂಗ್ಲೇ ಗೊತ್ತುಜಿ ಯಾಕಂಡ ಆಸ್ ಪರ್ ದ ರೂಲ್ಸ್ ಐ ಮೀನ್ ಸೂರಜ್ ಸರ್ ಪನ್ನೊಂದಿದ್ದೇರು ಮೂಲ ಒರ್ತಿಯೇ ಡ್ಯಾನ್ಸ್ ಮಲ್ಪೋಡು ಬಟ್ ಇನ್ನು ಹಸ್ಬೆಂಡ್ನ ಡ್ಯಾನ್ಸ್ ಮಲ್ತಿನ ಹತ್ರ ಒಂಜಿ 4 ಪಾಯಿಂಟ್ ಕಮ್ಮಿ ಆಪುಣ ಗೊತ್ತುಜಿ 4 ಹಣ ಮಲ್ಲದು 10 ಹಣ ಬಂಗ ಆಪುಣ ಬಗ ಅವೇ ಎನಿವೇಸ್ ಸ್ಟ್ರೇಟ್ ಅವೇ ನಮ್ಮ ಜಡ್ಜಸ್ ನಗಲ ಕೇನ್ಗೆ ಎಂಚಾನಂದು ಸೊ ನಿತೇಶ್ ಸರ್ ಪಲ್ಲೆ ಈ ರಂಗದ ರಂಗೋಲಿ ಇದೊಂದು ಪರ್ಫಾರ್ಮೆನ್ಸ್ ಎಂಚಾನಿಬೇಕು ಒಂದು ರಂಗದ ರಂಗೋಲಿ ಬಾರಿ ಶೋಕ್ ಇತ್ತಂದ ಪೂರ್ಣಿಮಾ ಲೋಕೇಶ್ ಇರಿಗೆ ಫಸ್ಟ್ ಆಫ್ ಆಲ್ ಯಾನ್ ಕಂಗ್ರಾಚುಲೇಷನ್ ಪನ್ಪೆ ಥ್ಯಾಂಕ್ ಯು ಸರ್ ಯು ಶುಡ್ ಪ್ರೌಡ್ ಆಫ್ ಫಾರ್ ದ್ಯಾಟ್ ನಾನು ಇಡೆಗೆ ಮುಟ್ಟಾಗಲ ಫೈನಲ್ ಮುಟ್ಟಾಗ ಬರಡೊಂದಂಟ ಸುಮಾ ಮ್ಯಾಮ್ ಮಲ್ತೀನಿ ಸುಮಾ ಯಾನ್ ಇಡೆ ಮುಟ್ಟ ಒಂಜಿ ಸ್ಟೇಜ್ ಮುಟ್ಟ ಬರಡೊಂದಂಟ ಸುಮಾ ಮ್ಯಾಮ್ ದ ವೇ ಕೊರಿಯೋಗ್ರಾಫರ್ had done a job in this act, it was really beautiful. Thank superb on the creativity. Thank the you, creativity bari shock ittund setup bari shock the setup onji bari malla setup yan setup panpunandattu ಆ ಸೆಟಪ್ ಯೂಸ್ ಮನ್ಪುನ ವೇ ಉಂಡತೆ ಇಟ್ ವಾಸ್ ರಿಯಲಿ ನೈಸ್ ಥ್ಯಾಂಕ್ ಯು ಸರ್ LED ಹಸ್ಬೆಂಡ್ ಬತ್ತೀರ್ ಅವು ಫಸ್ಟ್ ಟೈಮ್ ತು ಇನಿಕಿ ಒಂಜಿ ಸೆಟಪ್ ದೊಟ್ಟಿ LED ಇಂತಿದ್ದು ನಿಕ್ ಲೈಟ್ ಅಂದು ಮಂತಾರೆ ಈ ಸೆಟ್ಟೆಡ್ ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಇರ್ನ ಕಾಸ್ಟ್ಯೂಮ್ ದ ಎಂಟ್ರಿ ವಿತ್ ದ ಹಾರ್ಟ್ ಸೂಪರ್ಬ್ ಇರ್ ಬಾರಿ ಪೊರ್ಲು ತೋಜೊಂದಿಲ್ಲ ಔಟ್ಫಿಟ್ ಇಸ್ ಸೂಪರ್ಬ್ ಥ್ಯಾಂಕ್ ಯು ಕ್ಯೂಟ್ ಮೂಮೆಂಟ್ಸ್ ಆ್ಯಂಡ್ ಒನ್ ಮೋರ್ ಐ ವಾಂಟ್ ಟು ಆ್ಯಡ್ ಇರ್ನ ಒಂಜಿ ಮಿತ್ ನೇಲ್ದೊಂಜಿಂದು ಮಂತಾರೆ ಆ್ಯಂಡ್ ಬೊಕೊಂಜಿ ತಿರ್ತೊಂಜಿ ಒಂದು ಮಂತಾರೆ ಸರ್ಕಲ್ ಅವು ಇರ್ನ ಎಫರ್ಟ್ಗೆ ಅನ್ನ ಸೆಲ್ಯೂಟ್ ಮನ್ಪು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಾರ್ ಮೀ ಇಟ್ಸ್ ಅ ರಿಯಲಿ ಅ ಕ್ರಿಯೇಟಿವ್ ಆ್ಯಕ್ಟ್ ಓವರ್ ಆಲ್ UV ಆ್ಯಕ್ಟ್ಲ ಬತ್ತ ನಡುಟು ದ್ಯಾಟ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈರ್ ನಲ್ತೊಂದುಲ್ಲರ ಐತ ಪಿರೌಡ್ ಅವು ದ ಗ್ಲೋ ಆನ್ ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್ ಇಟ್ ಥ್ಯಾಂಕ್ ಯು ಸರ್ and once again Purnima Lokesh, for me it's a really a wonderful thank you so much sir. I saw your dancing yan onchur churchur jagadirna onchur undu anchu fumble ayar but still your effort, your hard work, it was superb. Thank you sir. Putturuddu barpar undu mantar but Puttur is a place but how engle mention but yes. Your hard work, yes. Effort eng tojin in finale. That was superb and keep it up. I wish you good luck. Please keep smiling. Your first episode dini muttalla Hasanmukhi tiltondellare dada bad comment or good comment or you take it very positively. Ancheneppule you have a wonderful future ahead. Thank you sir. Thank you so much. Okay, thank you so much. Prashamseya Mahapura thiganarna side irde and Anchane Suraj sir enjane. Hello Purnima. Hi sir. ಈ ಸ್ಟೇಜ್ ಡೇಪಲ್ಲ ಸಮಥಿಂಗ್ ನ್ಯೂ ಬರ್ತನೆ ಎಂಕಲ್ ಆಲ್ವೇಸ್ ವೆಲ್ಕಮ್ ಅನ್ಪ ಸೊ ಇಂಚಿಂದೊಂಜಿ ವಿತ್ ಬ್ಯಾಕ್ಗ್ರೌಂಡ್ ಪ್ರಾಪರ್ಟಿ ಸೆಟ್ಟೆಡ್ ಇಂಚಿಂದೊಂಜಿ ಆ್ಯಕ್ಟ್ ಯಾನ್ ಇದು ಸೀಸನ್ 5 ಸೀಸನ್ ಬಿಟ್ಟು ಇತ್ತೆ ಆಸ್ ಎ ಕೊರಿಯೋಗ್ರಾಫರ್ ಆರ್ ಜಡ್ಜ್ ಯಾನ್ ತೂತಿಜಿ ಅಂಡ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ನ್ಯೂ ಟು ದಿಸ್ ಸ್ಟೇಜ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ವೆರಿ ಕ್ರಿಯೇಟಿವ್
ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಯುವರ್ ಕೊರಿಯೋಗ್ರಾಫರ್ಸ್. ದಾಯಪಂಡ ಇಂಚಿಂದ ಒಂದು ಯುನೀಕ್ನೆಸ್ನ ಸ್ಟೇಜಿಗೆ ಕನಪನ ಐ ಥಿಂಕ್ ಏನು ಕುಡ್ಲಾಡಿತು ಇನಿ ಫಸ್ಟ್ ಟೈಮ್ ಲೈಕ್ ಸ್ಟೇಟ್ ಚಾನಲ್ಡ್ ಬೊಕ ಔಟ್ಸೈಡ್ ತು ಬಟ್ ಮುಲ್ಪ ಏನು ಫಸ್ಟ್ ಟೈಮ್ ತೊಗೊಂದುಲ್ಲ. ಸೊ ಕ್ರಿಯೇಟಿವಿಟಿ ಎಕ್ಸಿಕ್ಯೂಷನ್ ಈಸ್ ವೆರಿ ವೆರಿ ವೆಲ್ ಡನ್. ಆ್ಯಂಡ್ ಇನ್ನ ಪರ್ಫಾರ್ಮೆನ್ಸಸ್ ವೈಸ್ಲ ಇಂಕ್ ಖುಷಿ ಅಂಡಾದ ಪಂಡ ಎಫರ್ಟ್ ತೋಜೊಂದಿತ್ತನ್ ಪ್ರತಿ ಸ್ಟೆಪ್ ಏನು ಬೆಸ್ಟ್ ಕೊರಡು ಬಂತು ಒಂಜಿ ಎಫರ್ಟ್ ಇನ್ನ ಪರ್ಫಾರ್ಮೆನ್ಸ್ ತೋಜನ್. ಬಟ್ ಲಾಟ್ ಆಫ್ ಕಲರ್ಸ್ ಉಲೈಟ್ ಬೂರ್ನೆದವರ ಇರ್ರೆಗ್ ರಡುಮೂಜಿ ಕಡೆ ಲೆಗ್ ಸ್ಲಿಪ್ ಆಂಡ್ ಆ್ಯಂಡ್ ಕೆಲವೊಂಜಿ ರಡುಮೂಜಿ ಮೂಮೆಂಟೆಡ್ ಕಲರ್ಲ ಆನ್ ಟೈಮ್ ಪಿದೆ ಬೈಜಿ ರಡುಮೂಜಿ ಕಡೆ ಅದೇ ಸಿನ್ಸ್ ಇಟ್ಸ್ ಎ ಗ್ರ್ಯಾಂಡ್ ಫಿನಾಲೆ ಎಲ್ಲೆಲ್ಲ ಡೀಟೇಲಿಂಗ್ಲ ಎಂಗ್ಲ್ ಪನೋಡು ಐದ ಲವ್ ದ ವೇ ಇರ್ನ ಹಸ್ಬೆಂಡ್ ಯೂಸ್ ಮಂತದ್ದು ಕ್ರಿಯೇಟಿವಿಟಿ ಅದು ಇರೆಂಚಿನ ಹಾರ್ಟಿನ ಒಂಜಿ ಔಟ್ ಬತ್ತದು ದೊತ್ತೊನ್ನೆರು ದ್ಯಾಟ್ ಈಸ್ ವೆರಿ ವೆರಿ ಕ್ರಿಯೇಟಿವ್ ಎಂಕ್ ಅವು ಖುಷಿ ಅಂಡ್ ಆ್ಯಂಡ್ ನನೊಂಜಿ ದಾದ ಪಂಡ ಯುವರ್ ಎಕ್ಸ್ಪ್ರೆಷನ್ಸ್ ಒಂಜಿ ಫಸ್ಟ್ ಲವ್ ಆಪ್ನ ಪೊಂಡು ಎಂಚ ಫೀಲ್ ಮನ್ಪೋಲು ಮೇ ಬಿ ಯು ಆರ್ ಮ್ಯಾರಿಡ್ ಕಿಡ್ ಪುರೋಂಡು ಬಟ್ ಅವೇ ಎಕ್ಸ್ಪ್ರೆಷನ್ ಇದು ಹಸ್ಬೆಂಡ್ ಎನ್ನದು ಡಾನ್ಸ್ ಮಂತರ ಗೊತ್ತಿಜಿ ಬಟ್ ದಟ್ ಫೀಲ್ ಆ್ಯಂಡ್ ಫ್ರೆಶ್ನೆಸ್ ಇನ್ ದ ಫೇಸ್ ಕ್ಯಾರಿ ಆವಂದಿತ್ತು ಥ್ರೂ ಔಟ್. ಆ್ಯಂಡ್ ಕೆಲವೊಂಜಿ ಕಡೆ ಒಂಚೂರು ಎನರ್ಜಿ ಡ್ರಾಪ್ ಆನ್ ಬಿಕಾಸ್ ಆಫ್ ದ ಸ್ಲಿಪ್ ಇರ್ನ ಆಯ್ನದವರ ಅದರ್ವೈಸ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ದಟ್ ಹಾಫ್ ಆಫ್ ದ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಾಫರ್ ಫಾರ್ ದ ಎಕ್ಸಿಕ್ಯೂಷನ್ ಆ್ಯಂಡ್ ದ ಕ್ರಿಯೇಟಿವಿಟಿ. ಆ್ಯಂಡ್ ನನ್ನೊಂಜಿ ದಾದ ಪಂಡ್ರೆ ಇಷ್ಟವನ್ನ ಪಂಡ ಇರೇ ಇಂಕ್ ಇರ್ನ ಪ್ರೀವಿಯಸ್ ಕೊರಿಯೋಗ್ರಾಫರ್ ಸುಮಾ ಪಂತಿನ ನೆನಪಾಂಡು ಎವ್ರಿ ಟೈಮ್ ಓ ಸ್ಟೆಪ್ಲ ಕೊಂಡ ಹಾರ್ಡ್ ವರ್ಕ್ ಮಂತ್ ಬರೋಂದಿತ್ತಾರಂದು. ಸೊ ಮೇ ಬಿ ಇನಿ ಹಾರ್ಡ್ ವರ್ಕ್ ತೋಜಂಡು ಬಟ್ ವಿಲ್ ಸಿ ದ ರಿಸಲ್ಟ್ಸ್ ಬಟ್ ಗುಡ್ ಆ್ಯಕ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ವಾವ್ ಥ್ಯಾಂಕ್ ಯು ಸೋ ಮಚ್. ರೆಡ್ ಸೈಡ್ ಬಾರಿ ಜಬರ್ದಸ್ತ್ ಕಮೆಂಟ್ಸ್ ಮಾತ್ರ ತಿಕ್ಕೊಂಡು ಆ್ಯಂಡ್ ಮಾನಸಿ ಮ್ಯಾಮ್ ದಾದಾ ಅಂತ ಬೇರೆ ಕೇನುಗಾರೆ. ಪೂರ್ಣಿಮಾ ಲೋಕೇಶ್ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಈ ಇವತ್ತಿನ ಇಡೀ ಈ ನಿಮ್ಮ ಡ್ಯಾನ್ಸಿನ ಆ್ಯಕ್ಟನ್ನು ನಿಮ್ಮ ಗಂಡನಿಗೆ ಡೆಡಿಕೇಟ್ ಮಾಡಿದ್ದು ನಿಜವಾಗಿಯೂ ತುಂಬ ಖುಷಿ ಆಯಿತು. ಯಾಕಂದರೆ ಪ್ರತಿ ಏನು ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ, ಹಾಗೆ ಹೆಣ್ಣಿನ ಹಿಂದೆ ಒಂದು ಗಂಡಿರ್ತಾಳೆ ಅನ್ನೋದು ಗಂಡು ಇರ್ತಾರೆ ಅನ್ನೋದು ಸತ್ಯವೇ. ಮತ್ತು ಯಾರ ಹಿಂದೆಯೂ ಯಾರ ಮುಂದೆ ಯಾರ ಹಿಂದೆ ಅನ್ನೋದು ಮ್ಯಾಟರ್ ಅಲ್ಲ. ಗಂಡ ಹೆಂಡತಿ ಇಬ್ಬರು ಸಮನಾಗಿ ಹೋದರೆ ಇಂಥ ಯಶಸ್ಸು ಖಂಡಿತ ಸಿಕ್ಕಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಈ ರೀತಿಯ ಒಂದು ಇನೋವೇಟಿವ್ ಒಂದು ಪ್ರಾಪರ್ಟಿಯ ಒಳಗೆ ನಿಂತು ಈ ರೀತಿ ಡ್ಯಾನ್ಸ್ ಮಾಡಿದ್ದು ನಾನು ನನ್ನ ಜೀವಮಾನದಲ್ಲಿ ಕಣ್ಣಲ್ಲಿ ನೋಡಿರಲಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಅಂದರೆ ಎದುರು ಹೀಗೆ ನೋಡಿರಲಿಲ್ಲ. ಟಿ ವಿಯಲ್ಲೆಲ್ಲ ನೋಡಿತ್ತು, ಅದು ಪ್ರಶ್ನೆ ಬೇರೆ. ಆದರೆ ಹೀಗೆ ಒಂದು ಕಣ್ಣೆದುರೇ ಈ ಒಂದು ಸುಂದರ ಒಂದು ಇನೋವೇಟಿವ್ ಆ್ಯಕ್ಟನ್ನು ಎಂಜಾಯ್ ಮಾಡುವಂಥ ಭಾಗ್ಯ ನಮಗೆ ಕೊಟ್ರಿ. ಆ್ಯಂಡ್ UV ಲೈಟ್ನ ಒಳಗಂತೂ ಮಾಡಿದ್ದು ನಿಜವಾಗಿಯೂ ಬ್ಯೂಟಿಫುಲ್, ಒಂದು ಕನಸಿನ ಲೋಕಕ್ಕೆ ಹೋದಾಗಾಯಿತು. ಥ್ಯಾಂಕ್ ಯು. ಆ್ಯಂಡ್ ನನಗೆ ಎಲ್ಲೂ ಒಂದು ಕಡೆ ಏನಾಗ್ತಿತ್ತು ಅಂದರೆ ಆ ಬಣ್ಣ ಹಾಕೋರು ಅಯ್ಯೋ ಸಾಕು ಮಾರ್ರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕಿ ಅವ್ರು ಜಾರಿ ಬಿದ್ದರೆ ಯಾಕೆ ಅರ್ಥ ಆಗೋದಿಲ್ಲ ನಿಮಗೆ ಅಂತ ನನಗೆ ಕಿರಿಕಿರಿ ಆಗ್ತಿತ್ತು. ಎಲ್ಲೋ ಒಂದು ಕಡೆ ಅದು ಬರೋದು ಸ್ವಲ್ಪ ಕಡಿಮೆ ಆಗಿದ್ದಿದ್ರೆ ನಿಮ್ಮ ಹೆಜ್ಜೆಯ ಮೇಲಿರುವ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಇರ್ತಿತ್ತೇನೋ ಅಂತ ಅನಿಸಿತು. ಅಂದರೆ ಎಲ್ಲೋ ಅದು ನಿಮ್ಮ ಕಾಲು ಜಾರ್ಬೋದು ಏನೋ ಅನ್ನೋ ಟೆನ್ಷನ್ ನನಗೆ ಹೇಗಿತ್ತು, ಮೇ ಬಿ ನಿಮಗೂ ಅದರ ಡಬಲ್ ಇದ್ದಿರ್ಬೋದು. ಆ ಒಂದು ಸಣ್ಣ ಕೊರತೆ ಅಂತ ಹೇಳೋದಿಲ್ಲ ನಾನು, ಅದೊಂದು ಟೆನ್ಷನ್ ನನಗೆ ಕಾಣ್ತಾ ಇತ್ತಲ್ಲಿ. ಬಟ್ ಅದನ್ನು ಹೀಗೆ ಬದಿ ಹಾಕಿದರೆ ಓವರ್ ಆಲ್ ಒಂದು ವೆರಿ ಇನೋವೇಟಿವ್, ಕ್ರಿಯೇಟಿವ್ ಆ್ಯಂಡ್ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್. ನನಗಂತೂ ಖುಷಿ ಆಯಿತು. ಥ್ಯಾಂಕ್ ಯು. ರಿಸಲ್ಟ್ ಏನಾಗ್ತದೆ ನೋಡುವ. ನಮ್ಮ ಈ ಮಾತಿನ ಮೇಲೆಗೆ ಏನನ್ನು ಡಿಸೈಡ್ ಮಾಡ್ಲಿಕ್ಕೆ ಹೋಗಬೇಡಿ. 6 ಜನರ ಪರ್ಫಾರ್ಮೆನ್ಸು ಈಗ ನಮ್ಮಲ್ಲಿ ಹೀಗೆ ಸುತ್ತಾ ಉಂಟು. ಸೊ ಈಗ ನಾವು 3 ಕೂತ್ಕೊಂಡು ನಮ್ಮ ಕರೆಕ್ಟ್ ಜಡ್ಜ್ಮೆಂಟನ್ನು ಇದು ಮಾಡಲಿಕ್ಕಿದೆ. ಸೊ ರಿಸಲ್ಟ್ ಏನಾಗ್ತದೆ ನೋಡುವ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ದಿಸ್ ಇಸ್ ದ ಓನ್ಲಿ ರೌಂಡ್ ಎಲ್ಲಿ ಆ್ಯಂಕರ್ಸ್ ಕಡಿಮೆ ಮಾತಾಡಿ ಜಡ್ಜಸ್ ಜಾಸ್ತಿ ಮಾತಾಡಿದಾರೆ. ಬಿಕಾಸ್ ಇವತ್ತು ನಿಮ್ಮ ಕೆಲಸನೇ ಜಾಸ್ತಿ ಇರೋದು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ ತುಂಬ ಫೇಮಸ್ ಇದೆ ಅದು. ಬಟ್ ನೀವು ಹೇಳ್ದಂಗೆ ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಕೂಡ ಪುರುಷ ಇರ್ತಾನೆ. ಬಟ್ ನಾವು ಪಬ್ಲಿಸಿಟಿಗೆಲ್ಲ ಹೋಗಲ್ಲ. ಸೊ ಹಾಗಾಗಿ ನಮ್ಮದೆಲ್ಲ ಜಾಸ್ತಿ ಯಾರು ಹೇಳಲ್ಲ. ಎನಿವೇಸ್ ಇವರ ಹಿಂದೆ ಇದ್ದಂತಹ ಮಹಾಶಕ್ತಿ, ಓ ಮೈ ಗಾಡ್, ಶಕ್ತಿಮಾನ್. ಎನಿವೇಸ್ ಓಕೆ, ಅರ್ನ ಮಹಾಶಕ್ತಿ ಶಕ್ತಿಮಾನ್ ಆಫ್ ಅವರ್ ಲೈಫ್ ಆರು ಸೈಡ್ LED ವರ್ಲ್ಡ್ ಮಾತ ಬತ್ತೀರಿ ಅಂಚ ಬದುದು ಉಪ್ನಾಗ ಆರು ಎದುರು ಉಪ್ನಾಗ ಲೇಜಿ ನಾವು ಬಾರಿ ಮೇಲೆ ಒಂದು ಅನ್ಯಾಯ ಅವು. ಬಟ್ ಬಾಕಿದ್ನ ಕಂಟೆಸ್ಟೆಂಟ್ಗಳು ಬಂಡ್ರೆ ಇಜ್ಜೆ ಅಣ್ಣ ಕಣ್ಣಲ್ಲಿ ಲೇಜಿ ನಿಜ ಮಾರ ದಾದ ಮಾರ ಎಂದು ಆರು ಬಂಡ ಪರ್ಫಾರ್ಮೆನ್ಸ್ ಇತ್ತೀರ ಐಕೋಸ್ಕರ ಲೆಪ್ಪೋಡು. ಬಟ್ ಈ ರೆಂಜ ಬಂಡರ್ದು ಕುಡ್ಲಾಡ್ದು ಪುತ್ತೂರು ದೂರ ಒಂದು ಆರ್ಲ ಸ್ಟೇಜ್ ಹಿಡಿದು ಬಾರಿ ದೂರ ಕುಲ್ದೇರು. ಸೊ ಜೋರಾನ ಚಪ್ಪಾಳೆ ಕೊರೋಡು ಇರ್ನ ಪತಿರಾಯಾಗಿ ಆ್ಯಂಡ್ ಆರು ವೇದಿಕೆಗೆ ಬರೋಡು ಅನ್ನೋದು ಬೇಗ ಬೈತೀರಾ. ಓಕೆ,
ಆ ರೆಡಿ ಇತ್ತೀರಿ ಆ ಲೇಜನ ಬೇಜಾರಾಗ್ತಾರೆ ದಾದೆ ಪುದರಾರ್ನ ಲೋಕೇಶ್ ಅಣ್ಣ ಪಂಡ್ರೆಜ್ಜಿ ಬಟ್ ದಾಟ್ಸ್ ಓಕೆ ಅವೇ ಸರ್ ನಮಸ್ತೆ ಮೈ ಕಾರ್ಯ ಕೊರ್ಲೆ ಎಂಚಲ್ಲ ರೀ ಆರಾಮ ಸರ್ ಅದು ಇರಾಗ ಎಂಚಾಣಿರ್ನ ವೈಫ್ ಒಂಜಿ ಗ್ರ್ಯಾಂಡ್ ಫಿನಾಲೆಗೆ ಬೈದಿರಿ ಆ್ಯಂಡ್ ಇರಾಗ ಪರ್ಫಾರ್ಮೆನ್ಸ್ ಮಲ್ಪೆರಡು ಬನ್ನ ಎಂಚಾಣಿರಾಗ ಖುಷಿ ನಿಂಗೆ ಪಂಡ ಯಾನ್ ಪನ್ನ ಪ್ರತಿ ವಿಷಯ ಅಲ್ಲ ಕರೆಕ್ಟ್ ಏನು ಅಲ್ಲ ಕಾಲ ಪ್ರತಿಭೆಗೆ ನಾನು ಸಪೋರ್ಟ್ ಮಂತ್ ಒಂದಿತ್ತು ಪ್ರತಿ ನೆಟ್ಟಿಲ್ಲ ಅಂಡ ಕಾಲಿ ಡ್ಯಾನ್ಸ್ ಮಾತ್ರ ಆಗ್ತಲ್ಲ ಸಾಂಗ್ ಪನ್ಪಲ್ಲ ಅಂದ ಓಕೆ ಅದನ್ನ ಆ ವಿಷಯ ಹೆಂಗೆ ಮಸ್ತ್ ಸಪೋರ್ಟ್ ಮಂತಲ್ಲ ಎಲ್ಲ ಕಂಟಿನ್ಯೂ ಮನ್ಪಲ ಪಂಡೋದಿಲ್ಲ ಅಂಡ ಚೂರು ನೆಕ್ ಜಾಸ್ತಿ ಗಮನ ಕೊಡ್ಪಾರಲ್ಲ ಅತಿ ಓಕೆ ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಭಾರಿ ಖುಷಿ ಆಗಿದೆ ಯಾಕೆ ಮೇಡ್ ಮೇಡ್ ಫಾರ್ ಈಚ್ ಅದರ್ ಲೆಕ್ಕ ತೋಜೊಂದಿಲ್ಲ ರೀ ಸುಮಾರು ಜನಕ್ಕೆ ಏನೊಂದಿದ್ದಾರೆ ಅಂದೆ ಮಮ್ಮಿ ಅತ್ತನಪ್ಪ ಅಂದೆ ಸೊ ಇತ್ತೆ ಕನ್ಫರ್ಮ್ ಅಲ್ತೊಂದಿಲ್ಲ ಮೇರೆ ಮಮ್ಮಿ ಯಾರ ಕಾರಣರಾಯನರ್ಲ ಬರೀಟುಲ್ಲಾರ ನನ್ನ ಹಸ್ಬೆಂಡ್ ಸೊ ರಜ್ಜ ಅಲ್ಲ ಸ್ಟೇಜ್ ಇಡಲ್ಲಾರು ಸೊ ಆಗ್ಲಾಗ ಮಲ್ಲ ಆಲ್ ದಿ ಬೆಸ್ಟ್ ಆ್ಯಂಡ್ ಒಂಜಿ ರಿಕ್ವೆಸ್ಟ್ ಅದೇ ಗೊತ್ತು ನಮ್ಮ ಇವ್ರ ಫ್ಯಾನ್ಸ್ ಮಾತ್ರ ಬೈದಿದ್ದಾರೆ ನಾಲ್ಕು ಒಂಜಿ ರಿಕ್ವೆಸ್ಟ್ ಆರು LED ಬೈದಿರು LED ಒಂಜಿ ಮಲ್ದಿರ ಸ್ಟೆಪ್ ಐನಿದೆ ಮೂರು ಮಲ್ಪಡು ಅದು ಎಣ್ಣದಾಲ ಜಕ್ಲು ಬಡ್ಚಿ ಮಣ್ಣ ಏನ ಬೋಡ ಬಡ್ಚ ದಾಯಗೊಂಡ ಬಂಗಾರ ಕಂಡಿನ ಕಂಡನ್ ಸುಮಾರು ಬೇರಣ್ಣ ಬಂಗಾರದ ಅಂಚಿನ ಕಂಡನ ಕೆಲವೇ ಪುನದೆ ಸೊ ಅಂಚ ಓ ಕಟ್ ಬರ್ತದೆ ಈ ಮುಲ್ಪ ಕಟ್ ಮಾಡ ಒಂಜಿ ಆಸೆ ಇಂಗ್ಲಿಗೆ ಮಣ್ಣ ಇಂಗ್ಲೇ ಮದ್ಮೆ ಆದ ಜೊತೆ ಪ್ಲೀಸ್ ಓಕೆ ರೇ 3 2 1 and there we go oh my god wow क्या बात है यार lovely thank you so much thank you ಯಾವ ಒಂದು ಯಾವಿಗೆ ಇಂಚೋಲಿ ಇವಾಗ ಎಂಗ್ಲೇಗ್ಲ ಮದ್ನೆ ಹೊಡೆದು ಮನಸ್ಸಾಪು ಅವೇ ಬಂಗ ಆಪ್ನ ಎಂಗ್ಲೇಗ್ ಏನಿವೆ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಕಪಲ್ ಮಸ್ತ್ ಖುಷಿ ಆಂಡ್ ಇದು ತೂನಾಗ ಮಸ್ತ್ ಇನ್ನೋಸೆಂಟ್ ಉಳ್ಳಾರಿ ಬಟ್ ಮಸ್ತ್ ರೊಮ್ಯಾಂಟಿಕ್ ಉಳ್ಳಾರ ಅವೇ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ಅಂಜಾಂದು 6 ಎಣ್ಣೆಡ್ದು ಎಲ್ಲಿ ಅನ್ನತ್ತು ಈರೆ ಮಲ್ಲಾವೆ ಹಾಂ ಪಣ ಕ್ಯಾಲ್ಕುಲೇಷನ್ ಮಲ್ತೊಂದು ಬೇರೆ ಏಜ್ ಏತ ಅದು ಪ್ಯಾಗ್ ಅಂಚ ಮಾದ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಮಸ್ತ್ ಖುಷಿ ಆಂಡ್ ಬರೀ ಎಡ್ಡೆ ಕಮೆಂಟ್ಸ್ ತಿಕ್ಕಿಡು ಬಟ್ ಇದು ಕೆಲವು ಐಟಮ್ ಕೊಡೋದಿಲ್ಲ ಆರೆಗೆ ಇರ್ನ ಹೆಲ್ಪ್ಲ ಬೋಳ ಆಪುಂಡು ಸೊ ಪ್ಲೀಸ್ ಎಸ್ ದೇವರನಾಜ ಸತ್ಯವಾನೋಡು ಒಂದು ಏರೆಗೆ ಯೂಸ್ ಆಪುಂಡು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಐನ್ ಲೀಟ್ರ್ ಅರೆಗೆ ಇರಗ ಯೂಸ್ ಆಪುಂಡು ಅರೆಗೆ ಅಡಿಗೆ ಆರೆ ನಂದು ನೋ ಪ್ರಾಬ್ಲಮ್ ಎಸ್ ಓಕೆ ಅಂಚನೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಲ ಉಂಡು ಅಂಚನೆ ನಿತ್ಯ ಆರೋಗ್ಯ ಆಹಾರ ಉತ್ಪನ್ನಗಳ ಮಳಿಗೆಡ್ದೊಂಜಿ ಪ್ಯಾಕೇಜ್ ಉಂಡು ಅಂಚನೆ ಜನಪ್ರಿಯ ಕುಚಲಕ್ಕಿ ಉಂಡು ಅಂಚನೆ ರೆವೆಂಟೋದಕ್ಲನ ಪ್ರಾಡಕ್ಟ್ಸ್ ಉಂಡು ಆಲ್ರೆಡಿ ಆರು ಬ್ಯೂಟಿಫುಲ್ ಇಲ್ಲರಿ ಬಟ್ ಸ್ಟಿಲ್ ಇನ್ನೇನು ಪಾಟ್ನ ಕೂಡಲೇರಿಗೆ ಡೈಲಿ ಲವ್ ಒಂದು ಪುಣ್ ಅವೇ ಪಲ್ಲೆ ಮೇಲೆ ದಾದನ ಪಂಡ್ರೆ ಪಲ್ಲೆ ಹೆಂಗೆ ಓಕೆ ಎನಿವೇಸ್ ಇರೆಗ ಅರೆಗ ಒಟ್ಟು ನಿಗ್ಲಿಗೆ ಅವೇ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ವಿಶ್ ಯು ಆಲ್ ದಿ ಬೆಸ್ಟ್ ವಿಶ್ ಯು ಆಲ್ ದಿ ಬೆಸ್ಟ್ ಓಕೆ ಒಂದರ ನಂತರ ಇನ್ನೊಂದು ಜಬರ್ದಸ್ತ್ ಆಗಿರುವಂತಹ ಪರ್ಫಾರ್ಮೆನ್ಸ್ಗಳನ್ನು ನೋಡಾಯಿತು ಆ್ಯಂಡ್ ಜಡ್ಜಸ್ಗಳ ಪಾಡು ನೋಡೋಕ್ಕಾಗ್ತಾ ಇಲ್ಲ ಯಾಕೆ ಅಂತಂದರೆ ಅವ್ರಿಗೆ ಅನ್ನಿಸ್ತಾ ಇದೆ ಎಲ್ಲರಿಗೂ ಒಳ್ಳೆ ಕಮೆಂಟ್ ಕೊಟ್ಟಾಗಿದೆ ಎಲ್ಲರಿಗೂ ಒಳ್ಳೆ ಮಾರ್ಕ್ ಕೊಡಬೇಕಾಗಿದೆ ಬಟ್ ಯಾರಿಗೆ ಒಂದು ಪಾಯಿಂಟ್ 2ನಿಂದ ಏನಾದರೂ ಆಚೆ ಈಚೆ ಆಗುತ್ತಾ ಯಾರಿಗಾಗುತ್ತೆ ಯಾರು ವಿನ್ನರ್ ಆಗ್ತಾರೆ ನಮಗೆ ಮೊದಲನೇವ್ರು ಬಂದಾಗ ಅನ್ನಿಸ್ತು ಇವರೇ ವಿನ್ನರು ಅಂತ ಸೆಕೆಂಡ್ ಅವ್ರು ಬಂದಾಗ ಅವರೇ ವಿನ್ನರ್ ಅಂತ ಅನ್ನಿಸ್ತು 6 ಜನ ಬಂದಾಗಲೂ ಇವರೇ ಬೆಸ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಬಟ್ ಎಂಡಲ್ಲಿ ಅನ್ನಿಸ್ತು ಎಲ್ಲರಿಗೂ ಹಂಗೆ ಅನ್ನಿಸ್ತು ಅಂತ ಬಟ್ ಎನಿವೇಸ್ ಯಾರು ವಿನ್ನರ್ ಆಗ್ತಾರೆ ಅನ್ನೋಂತಹ ದೊಡ್ಡ ಪ್ರಶ್ನೆ ಕರಾವಳಿ ಕರ್ನಾಟಕದ ದೊಡ್ಡ ಪ್ರಶ್ನೆ ಅದು 6 ಜನ ಕಂಟೆಸ್ಟೆಂಟ್ಸ್ ಆ್ಯಂಡ್ ಒಬ್ಬರು ಮಾತ್ರ ವಿನ್ನರ್ ಆಗೋದಕ್ಕೆ ಸಾಧ್ಯ ಬಟ್ ಆ ಒಬ್ಬರು ಮಾತ್ರ ಯಾರು ಅನ್ನೋಂಥ ದೊಡ್ಡ ಪ್ರಶ್ನೆಗೆ ಉತ್ತರ ಸ್ವಲ್ಪ ಹೊತ್ತಲ್ಲಿ ಸಿಗುತ್ತೆ ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡು ಕಮ್ ಬ್ಯಾಕ್ Welcome back after the break to your favorite show that is Sun Premium Refined Sunflower Oil Dance Mummy Dance Season 5. Definitely ಯಾರು ವಿನ್ನರ್ ಆಗ್ತಾರೆ ಅನ್ನೋಂತಹ ಒಂದು ಪ್ರಶ್ನೆ ಎಲ್ಲರ ತಲೆಯಲ್ಲಿದೆ ಎಲ್ಲರ ಮನಸ್ಸಲ್ಲಿದೆ ಆ್ಯಂಡ್ ಮನಸ್ಸು ಹೇಳುತ್ತೆ ಇವ್ರು ವಿನ್ ಆಗಬೇಕು ಅಂತ ತಲೆ ಹೇಳುತ್ತೆ ಇವ್ರು ವಿನ್ ಆಗಬಹುದು ಅಂತ ಆದರೆ ಈ ಕ್ಯಾಲ್ಕುಲೇಷನ್ಗಳ ಮಧ್ಯೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಿಮ್ಮೆಲ್ಲರಿಗೋಸ್ಕರ ಸೊ ಪ್ಲೀಸ್ ವೆಲ್ಕಮ್ ಡ್ಯಾನ್ಸ್ ಸ್ಟಾರ್ಸ್ ಸ್ಟುಡಿಯೋ ಅಡ್ಯಾರ್ ಬದವ್ ಮ್ಯಾಂಗ್ಲ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ
ಸಂದೇಶಕ್ಕೆ ಸಹಿ ಹಾಕು ನಲ್ಲೆ ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆ ನಲ್ಲೆ ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು ಸರವಾಗಿ ಸಂಪೂರ್ಣವಾಗಿ ಹೃದಯ ಬಾಸರಿಗಳು ಸನಿಹ ಸೆಳೆಯುವ ಸಡತ ಸುಂದರ ಹರಿದು ಹೋಗಲೇ ನಿನ್ನಲ್ಲಿಯೇ ಖುಷಿಯ ಕಂಪನ ಇರಲು ಇಂಪನ ತೆರವ ಕರೆಯಲೇ ನಾ ಕರಗಿ ಹೋದನೆ. Okay, let's go. ಕೇಳದೆ ಬಂದೆ ನೀನು ಹೇಳದೆ ನನ್ನ ಮನಸ್ಸಲ್ಲಿ ಕಣ್ಣಿಗೆ ಕಾಣದ ಈ ಪ್ರೀತಿ ಎಂಬ ರಂಗು ಚೆಲ್ಲಿ ಕಾಣದೆ ಹೋದೆ ಎಲ್ಲಿ ಕಾಡಿದ ನಿನ್ನ ನೆನಪೆಲ್ಲಿ ಯಾರನ್ನೇ ಕಂಡರೂ ನಿನ್ನೆ ಕಾಣುವೆ ಅಲ್ಲಿ ಹುಡುಗೋ ದಾರಿ ನಿನ್ನಲ್ಲಿ ಸೇರಿ ನೀ ಸಿಕ್ಕರೆ ಸಾಕು ಬೇಡುವೆ ಸಾರಿ ಭಯವ ಮೀರಿ ನಿನ್ನ ಒಲವೇ ಬೇಕು ಪ್ರೀತಿಯ ತೋರಿ ಒಮ್ಮೆಲೆ ಜಾರಿ ಎಲ್ಲಿಗೆ ಹೋದೆ ನೀನು ಪ್ರತಿ ಕ್ಷಣವೂ ನಿನ್ನ ಗಂಗಲ್ಲೇ ನನ್ನೇ ಮರೆತೇನ ನಿನ್ನ ಗಂಗಲ್ಲೇ ಕಳೆದು ಹೋದೇನ ಕಾದು ಕುಂತೇನ ಕೊರಗಿ ಸೋತೇನ ನಿನ್ನ ಗಂಗಲ್ಲೇ ನನ್ ಬೆದರಿಸಿದ ಹೇ ಯಾರೋ ನೀನು ನಿಂಗೆ ಹೆಸರೇನೋ ಅಂದ ಅದಕ್ಕೆ ನಾ ಅಂದೆ ನಾ ದಾಯ್ತ ಬಂದ ಒಂದು ಸೀಸನ್ ಐನು ಐತೆ ಮುಗಿಪು ಅಂಚಿನ ಒಂಜಿ ಪೊರ್ತು ಬರ್ತದೆ ಸೊ ಅಂಚಾದ ಏರು ಗೆಂದು ಎರಂದು ಪನ್ಪಣ ಅಂಚಿನ ಒಂಜಿ ಪೊರ್ತು ಆತ್ ಬೇಗಡ್ ಬನ್ರೇಜಿ ಐಡ್ ತುಂಬ ಮಸ್ತ್ ಪ್ರೊಸೀಜರ್ ಪೂರ ಉಂಡು ಸೊ ಐನ್ ಪೂರ ಮುಗಿತದೆ ಆರಾಮಾಡ್ ಬನ್ಕ ಏರೆಗಂಡ ಅರ್ಜೆಂಟ್ ಉಂಡೆ ಇಜ್ಜಾದೆ ಆರಾಮಾಡ್ ಬನ್ಕ ಬಟ್ ಡೆಫಿನೆಟ್ಲಿ ಇನಿ ಈ ಎಪಿಸೋಡ್ ಎಂಡ್ ಆಪನೆಗೆ ತುಂಬು ಏರ್ ವಿನ್ನರ್ ಪನ್ಪುನ ಅಂಚಿನ ಪ್ರಶ್ನೆಗೆ ಉತ್ತರ ಡೆಫಿನೆಟ್ಲಿ ತಿಕ್ಕೊಂಡು ಬಟ್ ಅವು ತಿಕ್ಕೊಡ್ದ ಒಂಜಿ ಮಲ್ಲ ಒಂಜಿ ಜವಾಬ್ದಾರಿ ಉಪ್ಪುನಂಚಿನ ಸ್ಥಾನಡ್ ಉಪ್ಪುನಂಚಿನ ಜಡ್ಜಸ್ ನಕ್ಲೇನು ವೇದಿಕೆಗೆ ಲೆಪ್ಪುನಂಚಿನ ಪೊರ್ತು ಸೊ ನಮ್ಮ ಈ ಒಂಜಿ ಕಾರ್ಯಕ್ರಮದ ಮೂಜಿ ಮುತ್ತುಲು ಒಂದು ಪಂಡ ಡೆಫಿನೆಟ್ಲಿ ರಾಂಗ್ ಒಂದು ಸೊ ಮೂಜಿ ಜಡ್ಜಸ್ ನಕಲ್ಲ ದಯಮಾಡಿ ವೇದಿಕೆಗೆ ಬರೋಡು ಜೋರಾನ ಚಪ್ಪಾಳದ ಒಟ್ಟಿಗೂ ಹಾಗೇನೆ ವೇದಿಕೆಗೆ ಎದುಕೊನುಗ
Yes, we have with us the three judges, Suraj Sanil, Nitesh Kotian and Mansi Sudhir. Thank you so much. Definitely very, very risky, very, very difficult, very, very painstaking job andre judgment ಮಾಡೋದು. I'm sure you all enjoyed it. All right. ಎಸ್, ಈ ಜಡ್ಜ್ಮೆಂಟ್ ಅದೆಲ್ಲ ಕೊಡೋದಕ್ಕಿಂತ ಮುಂಚೆ ಓವರ್ ಆಲ್ ಜರ್ನಿ ಹೇಗಾಯಿತು ಆ್ಯಂಡ್ ಇವಾಗ ಸೊ ರಿಯಲ್ ಟಫ್ ಸಿಚುವೇಶನ್ ಇದು. ಸೊ ಇವಾಗ ಹೇಗೆ ಫೀಲ್ ಆಗ್ತಾ ಇದೆ, ಏನು ವಿಷಯ, ಅವ್ರಿಗೆ ಗೊತ್ತಿದೆ ಯಾರು ವಿನ್ನರ್ ಅಂತ. ಬಟ್ ಸ್ಟಿಲ್ ಅದನ್ನು ಹೇಳೋದಕ್ಕಿಂತ ಮುಂಚಿನ ಒಂದು ಭಾವನೆ ಹೇಗಿದೆ ಅದನ್ನು ಕೇಳುವಂತಹ ಸಮಯ. ಓಕೆ, ನಮ್ಮ ಬಾಂಬೆಡ್ ಇಂಚು ಬರ್ಕ. ಸೊ ಸರ್ ಪಲ್ಲೆ ಇರಿಗೆ ಎಂಚಾಂಡ್ journey from top to finale, it was really a superb program Namma TV iddu Dance Mummy Dance season 5 avla. So I am really very proud and I am feeling very very happy also ki yenkumdu opportunity courier Shivanna and whole Namma TV channel ge an mast thanks panpe and yen kudladonji moms naglonji talent theoretiken. So it was really a wonderful experience for me. Thank you so much, but we're gonna miss your key for sure. Apanda key akle key definitely irna key english miss apnu next season kuda key naadganama. ಸೊ ಉಡುಪಿಗೆ ಪೋಯಿನಮ್ಮ. ಸೊ ಮಾನಸಿ ಅವರೇ, ಈ ಒಂದು ತುಂಬ ಉದ್ದವಾದಂತಹ ಅಗಲವಾದಂತಹ ವಿಸ್ತೀರ್ಣದ ಏನು ಪಯಣ ಇತ್ತು, ಮೊದಲ ಸಂಚಿಕೆಯಿಂದ ಅಂತಿಮ ಸಂಚಿಕೆಯ ತನಕ ಬರ್ತಾ ಇರುವಂತಹ ಈ ಏನು ಸ್ಪರ್ಧಾಳುಗಳಿದ್ದಾರೆ ಅವರ ತೀರ್ಪು ಏನು ಅಂತ ಹೇಳುವಂತಹ ದಿವಸ ಇದು. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಹೇಳಲೇಬೇಕು. ನಾನು ಇವರು ಫಸ್ಟಿಗೆ ಥ್ಯಾಂಕ್ಸ್ ಎಲ್ಲ ಹೇಳಿಬಿಟ್ರು, ನನಗೆ ಈ ಚಾನ್ಸ್ ಸಿಗ್ತದೆ ಇಲ್ವೋ ಕಾಯ್ತಾ ಇದ್ದೆ. ಎನಿವೆ, ಇದು ನಾನು ಹೇಳಲೇಬೇಕಾದ ವಿಷಯ ಏನು ಅಂದರೆ, ಮಂಗಳೂರಿನಲ್ಲಿರುವ ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿನ ಈ ಕುಟುಂಬಕ್ಕೆ ಹೊಸ ಸದಸ್ಯೆ ನಾನು. ಉಡುಪಿಯಿಂದ ನಾನು ಇಲ್ಲಿ ಬಂದದ್ದು ಆ್ಯಂಡ್ ಈ ಒಂದು ಹೊಸ ಕುಟುಂಬ, ಹೊಸ ಸದಸ್ಯೆಯನ್ನು ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿದೆ ಇದನ್ನು ನಾನು ತುಂಬ ಖುಷಿಯಿಂದ ಹೇಳ್ತೇನೆ. ಇವತ್ತು ಸತ್ಯ ಬೇಜಾರಾಗ್ತಾ ಇದೆ ನನಗೆ, ಅಯ್ಯೋ ಇನ್ನೊಮ್ಮೆ ಬರಲಿಕ್ಕಿಲ್ಲಲ್ಲ ಹೇಳಿ. ಪ್ರತಿಯೊಬ್ಬರು ಇರ್ಬೋದು, ನನಗೆ ಸೌಜನ್ಯ ಅವ್ರದ್ದು, ರೂಪೇಶ್ ಅವ್ರದ್ದು, ನಿತೀಶ್ ಸೂರಜ್ ಅವ್ರದ್ದು, ಇಡೀ ನಮ್ಮ ಟಿ ವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನ ಸೆಟ್ನವರು ಎಲ್ಲ ಹೆಚ್ಚಿನವರು ಹೊಸಬ್ರು, ಎಲ್ಲ ಒಂದು 2 ಜನ ಗುರ್ತಾ ಇದ್ರಷ್ಟೇ, ಎಲ್ಲ ಹೊಸಬ್ರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಸ್ವೀಕರಿಸಿ, ಮತ್ತು ನಾವು ಕಂಫರ್ಟೇಬಲ್ ಆಗಿ ಇರುವ ರೀತಿಯಲ್ಲಿ ಇಡೀ ಸೆಟ್ ನೋಡಿಕೊಂಡಿದೆ. ಆ್ಯಂಡ್ ಕಾಂಪಿಟೇಷನ್ ಬಗ್ಗೆ ಬರೋದು ಅಂತಾರೆ, ಎಲ್ಲರೂ ಅವರ ಪ್ರಯತ್ನವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಎಸ್, ಜಡ್ಜ್ಮೆಂಟ್ ನನ್ನ ಕೈಯಲ್ಲಿ ಇದೆ. ಅದನ್ನು ಹೇಳುವ ಮೊದಲು ಸೂರಜ್ ಅವರದ್ದು ಮಾತು ಕೇಳ್ಕೊಳ್ಬೇಕು. ಹೇಗೇ ಇರಲಿ ಜಡ್ಜ್ಮೆಂಟ್, ಅಂದರೆ ರಿಸಲ್ಟ್ ಏನೇ ಇರಲಿ, ಈಗ ನಿಮಗೆ ಪ್ರೈಸ್ ಸಿಗ್ತದೋ ಸಿಗಲಿಲ್ವೋ, ಆದರೆ ಇವತ್ತು ನೀವು ಫಿನಾಲೆಗೆ ಬಂದು ಈ ಅದ್ಭುತ ಸ್ಟೇಜ್ನಲ್ಲಿ ನೀವು ಡ್ಯಾನ್ಸ್ ಮಾಡಿದ್ದೇ ಒಂದು ನಿಜವಾಗಿಯೂ ಅದು ಸಹ ನಮ್ಮ ಟಿ ವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಸಿಕ್ಕಿದ್ದೇ ಒಂದು ಭಾಗ್ಯ ಎಲ್ಲರದ್ದು ಅಂತ ನಾನು ಅಂದ್ಕೊಳ್ತೇನೆ. ಸೊ ರಿಸಲ್ಟ್ ಏನೇ ಇರಲಿ ಅದನ್ನು ತುಂಬ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಸ್ವೀಕರಿಸ್ತಾರೆ ಅಂತ ನಂಬಿದ್ದೇನೆ. ಎಸ್ ಸೂರಜ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಕೂಡು ಕುಟುಂಬಕ್ಕೆ ನೀವು ಸದಸ್ಯರಾಗಿದ್ದೀರಾ. ರೇಷನ್ ಕಾರ್ಡಲ್ಲೂ ನಿಮ್ಮ ಹೆಸರು ಸೇರಿಸಿ ಆಗಿದೆ. ಸೊ ಎನಿ ಟೈಮ್ ನೀವು ಬರ್ತಾ ಹೋಗ್ತಾ ಇರ್ಬೋದು. ಆ್ಯಂಡ್ ಸೂರಜ್ ಅವರು ಇವಾಗ ಮಂಗಳೂರಿಗೆ ಬರಲೇಬೇಕು, ಮುಂಬೈ ಆ್ಯಂಡ್ ಉಡುಪಿ ಆ್ಯಂಡ್ ಮಂಗಳೂರು. ಸೊ ಈರಿಗೆ ಎಂಚ ಆವೊಂದುಂಡು ಇದು 3 ವರ್ಷದಿಂದ ಜಡ್ಜಿಂಗ್ ಪ್ಯಾನೆಲ್ ಕುಲ್ದು ಜಡ್ಜ್ ಮಂದೆ. ಸೊ ಇಂಕ ಎವ್ರಿ ಟೈಮ್ ಜಡ್ಜ್ ಮಂತ್ ಒಂಜಿ ಮೈಂಡ್ ಬರೋದಿತ್ತೀನಿ ಯಾ ಮಮ್ಮೀಸ್ನಕ್ಲೇನು ಜಡ್ಜ್ಮೆಂಟ್ ಅಂದಲೆ. ಸೊ ಪರ್ಫೆಕ್ಟ್ ಅವ್ರ ಜಡ್ಜ್ಮೆಂಟ್ ಪಂಡ ಅಪ್ಪೆನಕಲ ಶಾಪ ಇಟ್ ಈಸ್ ಲೈಕ್ ನೆವರ್ ಮಸ್ಟ್ ಸ್ಟ್ರಾಂಗ್ ಅದು ಪಂಡಂದೆ. ಆ್ಯಂಡ್ ಜೋಕ್ಸ್ ಅಪಾರ್ಟ್ ಎವ್ರಿ ಟೈಮ್ ಸಿನ್ಸಿಯರ್ ಜಡ್ಜ್ ಮನ್ಪೆರ್ಬೋತೆ ದಾಯಪಂಡ ಸರ್ವಜ್ಞ ಪಂತ್ನಕ ಜನಕ್ಲೇನು ಮೆಚ್ಚಿ ಸಾಯರ ಆಪುಜಿಗೆ. ಸೊ ನಮ್ಮದು ಏತ್ ಪ್ರಯತ್ನ ಆಪುಂಡು ಸಿನ್ಸಿಯರ್ ಜಡ್ಜ್ಮೆಂಟ್ ಕೊರ್ರೆ ಅವು ಯಾನ್ ಈತ್ನೆಟ ಮಂತುಂಬ ಇದೆ ದಾಯಪಂಡ ಯಾನ್ಲ ಝೀರೋರ್ದೇ ಸ್ಟಾರ್ಟ್ ಮನ್ನಿ ಆ್ಯಸ್ ಎ ಕೊರಿಯೋಗ್ರಾಫರ್ ಅದು ಈತ್ ಆ್ಯಕ್ಟರ್ ಅದುಪ್ಪೆ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಅವು ಸಿನ್ಸಿಯಾರಿಟಿನ ನಾನು ಇನಿಕ್ಲ ಮೇಂಟೈನ್ ಮಂತಂದಲ್ಲ ಒಂದೊಂಜೆ ಇಂಕ್ ಪನ್ರಪ್ಪನ್ ಥ್ರೂ ಔಟ್ ಜರ್ನಿ. ಸೊ ಎನ್ನೊಟ್ಟಿಗೆ ಈತ್ನೆಟ 6 ಜಡ್ಜಸ್ ಚೇಂಜ್ ಆತೇರೆ. ಸೊ ಐ ಮೇಡ್ ಆಲ್ ದ ಜಡ್ಜಸ್ ಆಲ್ವೇಸ್ ಕಂಫರ್ಟೇಬಲ್ ಟು ವರ್ಕ್. ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಈ ಆಜಿ ಜಡ್ಜಸ್ ನಕಲ್ನೊಟ್ಟಿಗೆಲ್ಲ ಅಕಲಕಲ ಪ್ಯಾರಾಮೀಟರ್ಸ್ನ ಅಕಲಕಲ ಮೆಂಟ್ಯಾಲಿಟಿ ಅಕಲಕಲ ಒಂಜಿ ಲೈಕ್ಸ್ ಡಿಸ್ಲೈಕ್ಸ್ ತೊಟ್ಟಿಗೆ ಇಂಕ ಒಂಜಿ ಥ್ರೂ ಔಟ್ ಒಂಜಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮ 2 ಮೆಂಬರ್ಸ್ ಲಕುಲ ಏಪಲ ಎನ್ಕರೇಜಿಂಗ್ ಸಪೋರ್ಟಿಂಗ್ ಆ್ಯಂಡ್ ಆಲ್ವೇಸ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್
ಲಾಸ್ಟ್ಲಿ ನಮ್ಮ ಟಿ ವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶಿವಣ್ಣ ಆ್ಯಂಡ್ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಪನ್ಪೆ ನಮ್ಮ ಟಿ ವಿ ಪ್ರತಿ ಓರಿಯರ್ ದ ಟೆಕ್ನಿಷಿಯನ್ಸ್ ಆ್ಯಸ್ ವೆಲ್ ಆಸ್ ಎಂಕ್ಲೆ ಚಾಕೋರ್ನ ಉಷಕ್ಕರ್ ದಿನ್ಶ ಬತ್ತಿನ ಪ್ರತಿ ಓರಿಲ್ಲ ದೇ ಆರ್ ವೆರಿ ವೆರಿ ಸಪೋರ್ಟಿವ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಥ್ಯಾಂಕ್ ಯು. ಸೊ ಏತೆ ಮರಳು ಕಟ್ಟನಲ್ಲ ಒಂದೊಂಜಿ ಸೀರಿಯಸ್ ಸಿಚುವೇಶನ್ ಸೀರಿಯಸ್ ಸಿಚುವೇಶನ್ ಅಂದಾರೆಗೆ ಏತೆ ಆಜಿ ಜಡ್ಜ್ ಚೇಂಜ್ ಆತಿನೆ ಎಂಕೊಂಜಿ MC ಚೇಂಜ್ ಆಪು ಜಾತ ಮಾರೆ ಎಂಚಿನ 6th ಸೀಸನ್ ದಾಂಡ್ಲ ಒಂಜಿ MC ಚೇಂಜ್ ಆವಡ್. ಶಿವಣ್ಣ ಪ್ಲೀಸ್ ಟೇಕ್ ದಿಸ್ ಕನ್ಸಿಡರೇಷನ್. ಶಿವಣ್ಣ ಕನ್ಫ್ಯೂಸ್ ಆಗ್ಬೇಕು ಏರೇನ್ ಚೇಂಜ್ ಮಲ್ಪೇರ ಅವು ಇಂಪಾರ್ಟೆಂಟ್ ಅವೇ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆನಿರ್ನ ಏತ್ ಕಾರ್ ಹೋಯ್ತಲ್ಲ ಇನ್ನು ಕಾರ್ ತೆಗೆದಿಜಿ ಇವ್ನ ಡ್ರೆಸ್ ಉದ್ಕೊಂಡು ಬಟ್ ಸ್ಟಿಲ್ ಯು ಆರ್ ಅ ವಂಡರ್ಫುಲ್ ಕೋ ಹೋಸ್ಟ್. ನೀರು ಪನ್ಲೆಗನೆ ಸಾಪ ಗೀಪ ಮತ್ತು ತಟ್ರೆ ಅಲ್ಲ ಯಾರು ನಮ್ಮ ಮಮ್ಮಿ ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಬಟ್ ದಿಸ್ ಇಸ್ ರಿಯಾಲಿಟಿ. ಈ ಶೋನು ಬೇತೆ ಹೋಸ್ಟ್ನೊಟ್ಟಿಗೆ ಹೋಸ್ಟ್ ಮಲ್ಪನ ಐ ಕೆನಾಟ್ ಥಿಂಕ್ ಆಫ್. ಐ ಥಿಂಕ್ ರೂಪೇಶ್ ಇಸ್ ದ ಬೆಸ್ಟ್ ಜೋಡಿ ಐ ಕ್ಯಾನ್ ಥಿಂಕ್ ಆಫ್ ಇನ್ ದಿಸ್ ಸ್ಟೇಜ್. ಸೊ ಥ್ಯಾಂಕ್ ಯು ಇತ್ತಿನವೆ ನಮ್ಮ ಆರನ್ ಪುಗೋರ್ನು ಆರ್ ನಮ್ಮನ್ ಪುಗೋರ್ನು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಇತ್ತ ಏರ್ ವಿನ್ನರ್ ಆರ್ ಅಕ್ಲಿನ್ ಪುಗೋರ್ನ ಅಂಚಿನ ಟೈಮ್ ಬರ್ಪುನ ಅಂಚು ಐಡ್ದುಂಬು. ಐ ಥಿಂಕ್ ಈ ತೊಂಜಿ ಡಿಫಿಕಲ್ಟ್ ಜರ್ನಿ ಪೋಯಿನಂಚಿನ ಜಡ್ಜಸ್ಗೆ ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ಒನ್ ಸ್ಮಾಲ್ ಮೊಮೆಂಟು. ಡೆಫಿನೆಟ್ಲಿ ಇಡೀ ಜರ್ನಿದ ಮೆಮರೀಸ್ ಅಕಲ್ನ ಲೈಫ್ ಲಾಂಗ್ ಇಪ್ಪುಂಡು ಆ್ಯಂಡ್ ಒಂಜಿ ಕ್ಷಣಟ ಒಂಜಿ ಸ್ಮರಣೆಗೆ ತೂನಾಗ ನೆನಪಾವಡು ಎಸ್ I was a part of Dance Mummy Dance season 5. So it's time to appreciate their efforts. I would like to call upon Dr. Shiv Sharan Shetty to kindly come over to the dais. Big round of applause to this gentleman who is always behind the camera. In front of the camera, yeto janakku onji ಪ್ರೊಫೆಷ್ನಲ್ ಲೈವ್ಲಿಹುಡ್ ಮಲ್ತ್ ಕೊರ್ನ್ಯ ಒಂಜಿ ಆರ್ಟಿಸ್ಟಿಗೆ ಒಂಜಿ ವೇದಿಕೆ ಕೊರ್ನ್ಯ ಅಂಚಿನಾರು. ಐ ಥಿಂಕ್ ಏತೋ ಜನಕ್ಲನ ಪಾಲಗೆ ದೇವರಂದು ಎಂಕಲ್ ಥಿಂಕ್ ಮಲ್ಪ. ಸೊ ದ್ಯಾಟ್ ಈಸ್ ಶಿವಣ್ಣ ಫಾರ್ ಯು, ಡಾಕ್ಟರ್ ಶಿವ್ ಶರಣ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಗಿವಿಂಗ್ ಅಸ್ ದಿಸ್ ಪ್ಲಾಟ್ಫಾರ್ಮ್ ಆ್ಯಂಡ್ ಐ ವುಡ್ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಆನರ್ ದ ಜಡ್ಜಸ್ ವಿತ್ ದ ಮೊಮೆಂಟ್. ಖಂಡಿತವಾಗ್ಲೂ ಈ ಜರ್ನಿ ಏನಿದೆ ಎಂಡಲ್ಲಿ ಕೆಲವರಿಗೆ ಖುಷಿ ಕೊಟ್ಟರೆ ಕೆಲವರಿಗೆ ಡೆಫಿನೆಟ್ಲಿ ಬೇಸರ ಉಂಟು ಮಾಡುತ್ತೆ. ಅಂದರೆ ರಿಸಲ್ಟ್ ಅಪಾರ್ಟ್ ಬಟ್ ಸ್ಟಿಲ್ ಗೆಲ್ಲದೆ ಇರೋವಾಗ ಒಂದು ಸಣ್ಣ ಬೇಜಾರು ಆಗೇ ಆಗುತ್ತೆ. ಅಂತಹ ದೊಡ್ಡ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂತಹ ತೀರ್ಪುಗಾರರು ಏನು ಈ ಜರ್ನಿಯ ಉದ್ದಕ್ಕೂ ಅವ್ರು ನಮ್ಮ ಜೊತೆ ಇದ್ದರು. ಈ ಕಾರ್ಯಕ್ರಮದ ನೆನಪು ಯಾವತ್ತೂ ಕೂಡ ಅವರ ಹೃದಯದಲ್ಲಿ ಅಚ್ಚಾಗಿ ಉಳಿಲಿ ಅನ್ನೋವಂತಹ ಉದ್ದೇಶದಿಂದ ನೆನಪಿನ ಕಾಣಿಕೆಯ ಜೊತೆಗೆ ಹೂಗುಚ್ಛವನ್ನು ಕೊಟ್ಟು ನಮ್ಮ ಪ್ರೀತಿಯನ್ನು ಉಡುಗೊರೆಯಾಗಿ ಕೊಡುವಂತಹ ಸಮಯ ಡಾಕ್ಟರ್ ಶಿವಶರಣ್ ಶೆಟ್ರು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಶಿವಣ್ಣ ಒಂಜಿ ರಡ್ಡು ಪಾತ್ರ ಪಣೆಂಗ್ಲೆ ಮಾತಾರೆಲ್ಲ ಖುಷಿ ಆಪುಂಡು. ಐ ಥಿಂಕ್ ಯೋರ್ ಪರ್ಸ್ಪೆಕ್ಟಿವ್ ಆನ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪ್ಲೀಸ್. Fifth season and I think this will continue as far as Saujanya is there. ಬಿಕಾಸ್ ಈ ಇಡೀ ಕಾನ್ಸೆಪ್ಟ್ ಕನ್ಸೀವ್ ಮಾಡ್ತೀನಿ ಸೌಜನ್ಯ ಒವೇ ಪ್ರೋಗ್ರಾಮ್ ಆವಡು ಪ್ರತಿ ಒಂಜಿ ಶೂಟಿಗೆ ಅನ್ಬತ್ತದು ಸುರುಡ್ದ ಕಡೆ ಮುಟ್ಟಕ್ಕುಲ್ವೆ ಮತ್ತು ಡಾನ್ಸ್ ಮಮ್ಮಿ ಡಾನ್ಸ್ಗೆ ಅಗತ್ಯ ಇದೆ ಬೇಕಂದ್ರೆ ಸೌಜನ್ಯ ಇಸ್ ದೆ ಆ್ಯಂಡ್ ಆಫ್ ಕೋರ್ಸ್ ನವೀನ್ ಇಸ್ ದೆ, ಸುಕನ್ಯಾ ಇಸ್ ದೆ, ಆ್ಯಂಡ್ ದ ಹೋಲ್ ಪ್ರಶಾಂತ್, ಹರೀಶ್ ಟೀಮ್, ಎವ್ರಿ ಒನ್ ಇಸ್ ದೆ. ಬಟ್ ಕಾನ್ಸೆಪ್ಟ್ ಈಸ್ ಹರ್ಸ್ ಆ್ಯಂಡ್ ದಿಸ್ ಇಸ್ ದ 5th one she has done. And Rupesh. ಥ್ಯಾಂಕ್ ಯು ಸೋ ಮಚ್. ತುಲೆ ಅವು ಲೀಡರ್ ಬಂಡ ಅವು ಆರು ಲೀಡ್ ಮಲ್ತಿನಲ್ಲ ಏರೆಗೆ ಎಂಜಿನ ಸಂದೋಡ ಏನು ಕೊರ್ಪುನ ಅಂಚು ನಾವು ಮಲ್ಲ ಗುಣ ಆರ್ನ. ಸೊ ಐಕೊಂದು ಜೋರಾನ ಚಪ್ಪಾಳೆ ಕೊಡೋದು ಯಾಕೆ ಬಂಡ ಡೆಫಿನೆಟ್ಲಿ ಎಂಕ್ಲ ಬೇತಗಳ ಬಗ್ಗೆ ಪಾತಿರೋದು. ಬಟ್ ಶಿವಣ್ಣನ ಬಗ್ಗೆ ಪನೋಡನಾಂಡ ಕೆಲವು ಕಾನ್ಸೆಪ್ಟ್ಸ್ ನಮ್ಮ ಡಿಸ್ಕಸ್ ಆನಾಗ ಎನ್ನುವ ಇಟ್ ವೋಂಟ್ ವರ್ಕ್ ಅಂದ್ ಬಟ್ ಶಿವಣ್ಣ ಏಪ ಅನ್ಪೇರೊಂದು ವರ್ಕ್ ಆಪುಂಡು ಮಲ್ಪುಗ ಅಂದ್ರೆ ಅವು 100% ಪ್ರತಿ ಶೋಲ ಕ್ಲಿಕ್ ಆತಂದ್ರೆ ಬಲೆ ತೆಲಿಪಲ್ಲ ಐಕ್ ಮಲ್ಲ ರೀಸನ್ ಆ್ಯಂಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಐಕ್ ಕುಡೊಂಜಿ ರೀಸನ್ ಅಂತ ಬರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಂಕಲ್ ಅಂಚಿನ ಇದು ಯಾನದು ಯಾನಿತೆ ಇಲ್ಲೆಲ್ಲ ಸಿನಿಮಾ ಮಲ್ತಿನಲ್ಲ ಆಯ್ತಾ ಬೇಸ್ಮೆಂಟ್ ಶುರು ಆತಿನ ನಮ್ಮ ಟಿ ಹಿಡಿದು. ಸೊ ಎನ್ನ ದಾದ ಅಚೀವ್ಮೆಂಟ್ ದಾಲಿ ದಾದ ಬೇಲೆ ಐತನಲ್ಲ ಆಯ್ತಾ ಮಾತಾ ಕ್ರೆಡಿಟ್ಲ ಶಿವಣ್ಣಗೆ ಬೋರ್ಡು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಆ್ಯಂಡ್ ನಮ್ಮ ಟಿ ವಿ ಇಸ್ ಬಿಕಾಸ್ ಆಫ್ ಯು ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಓಕೆ ಇಂಚನೆ ಪನಂಬೋಣ ಆರೆಂಗ್ನೋ ಪನ್ಪುನ ಆರೆಂಗ್ಲೇ ಪನ್ಪಿರಿ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಫೋರ್ ವಿ ಗೋ ಟು ದ ಜಡ್ಜ್ಮೆಂಟ್ ಎನ್ನ ಕೈಟ್ ಜಡ್ಜ್ಮೆಂಟ್ ಶೀಟ್ ಇಜ್ಜಿ ಹೆಂಗೆ ಗೊತ್ತು ಜಿ ಆರ್ ವಿನ್ ಆತೇರಂದು. ಬಟ್ ಇಟ್ ಇಸ್ ಟೈಮ್ ವಿ ರೆಕಗ್ನೈಸ್ ಅ ಫ್ಯೂ ಪೀಪಲ್. ಡೆಫಿನೆಟ್ಲಿ ದ ಟೀಮ್ ಆಫ್ ನಮ್ಮ ಟಿ ವಿ ಮಾತೆರ್ಲ ಕ್ಯಾಮ್ರಾದ ಪಿರೌಡ್ದು, ಟ್ರಾನ್ಸ್ಮಿಷನ್, ಪ್ರೊಡಕ್ಷನ್, ಮಾರ್ಕೆಟಿಂಗ್ ಆ್ಯಂಡ್ ಎವ್ರಿಥಿಂಗ್, ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ಮಾತೆರೆಗ್ಲ ಥ್ಯಾಂಕ್ ಯು ಸೋ ಮಚ್. ಫ್ಯಾಮಿಲಿ ಮೆಂಬರ್ಸ್ ದಾದ ಪನೋಡೊಂದು ಇಜ್ಜಿ ಬಟ್ ಜೋರಾಯಿನ ತಾಟಿ ಕೊರಂಡ ಅಕ್ಲೆಗ್ಲ ಖುಷಿ ಆಪುಂಡು. ಎವ್ರಿಬಡಿ ಔಟ್ ದೇರ್ ಟೀಮ್ ಜಸ್ಟ್ ಗೋ ಆ್ಯಂಡ್ ಲೈಕ್ ವೇವ್. ದಟ್ಸ್
That's the team out there. Thank you. Yes, special recognition to the programmer of this season 5, Naveen PB. Onchur edur barodu. Wow. And definitely Arna ಬಗ್ಗೆ ಸ್ಪೆಷಲ್ ಆಗಿ silent worker ಅಂತ ನೋಡು. ನಾನು actually Arna ಬಗ್ಗೆ ಸ್ಪೆಷಲ್ ಆಗಿ ಮಾಡೋಕಿದ್ದೆ. ಯಾಕಂದ್ರೆ ಈ ಕಾರ್ಯಕ್ರಮ ಅವಳು ನೀರಿಜಿಲ್ಲ, ಅವಳು ಕಾಸ್ಟ್ಯೂಮ್ ಬತ್ತಿಜಿಲ್ಲ, ಅವಳು ನಮ್ಮ ಗ್ರೀನ್ ರೂಮ್ ಜನ ಜಾಸ್ತಿ ಇದ್ದಿಲ್ಲ, ಎಂಗ್ಲ ಬದು ಕಿರಿಕಿರಿ ಅನ್ಪನ ಆರೆಗೆ ಬಟ್ ಆರಾಗಿನ ಕೂಲಾದ ಹಾಡು ಅಂತಾರೆ. ಸೊ ಆರಾಗನ್ ಜೋರಾನ ಚಪ್ಪಾಳೆ ಕೊರೋಡು ಮಾತಿರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. Yes, the dance team who gave us the background support. Ee team ud there and ittinna please come and collect a memento. Sizzling guys, opening act yenna dance adipadu, Rupeshna dance adipadu athava Ganesh Vandana adipadu, Maltinanjina Sizzling guys. Team members, anybody is here, please come and collect a memento on behalf of Sizzling guys. Then we had Cool Friends Dance Academy. Ellelle jokul battade enklane pura entertain maltittere. Cool Friends Dance Academy akkalna team uddu. Yes, can we have somebody to collect the memento? And then we had Dance Stars Studio. Dance Stars Studio. We have Dixon, who is also another face shining in Namma TV. Thank you so much, Dixon. Dixon has also been a part of Dance Mummy Dance App and audition at the background, backstage, it pura interviews. Nalpaudu, Telpaudu Nada, he is responsible and he had his team today who had come and performed. Thank you, Dixon. ದಯಮಾಡ್ತದೆ ದೇವರ ಅಡ್ರಾಡ್ ಕೈ ಕೊಡ್ತಾರೆ, ಇನ್ನೊಂಚೂರು ಜೋಡಪ ಚಪ್ಪಾಳೆ ಕೊಡ್ತಾರೆ. ಥ್ಯಾಂಕ್ ಯು. ಈ ಸುಂದರವಾದಂತಹ ಸ್ಮರಣಿಕೆಗಳನ್ನು ನೋಡ್ತಾ ಇದ್ದೀರಾ. ಡಾನ್ಸ್ ಮಮ್ಮಿ ಡಾನ್ಸ್ನ ಸುಂದರವಾದಂತಹ ಟ್ರೋಫಿ ಯಾರಿಗೆ ಸಿಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಎಲ್ಲ ಸ್ಮರಣಿಕೆಗಳನ್ನು ಸ್ಪಾನ್ಸರ್ ಮಾಡಿದವರು ಸ್ಮರಣಿಕಾ ಉಡುಪಿ. ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಈ ಮೊಮೆಂಟೋಸ್, ಟ್ರೋಫೀಸ್ ಆ್ಯಂಡ್ ಆಲ್ ದ್ಯಾಟ್ pleasantries that we give has been sponsored by Smaranika. ಮತ್ತೊಮ್ಮೆ ಅವರ ಒಂದು ಹೆಲ್ಪಿಗೆ ಅವರನ್ನು ಸ್ಮರಿಸ್ತಾ ಥ್ಯಾಂಕ್ ಯು ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸ್ಮರಣಿಕಾ ಉಡುಪಿ. ನಾಟ್ ಟು ಫರ್ಗೆಟ್ ಮೈ ಕೋ MC ರೂಪೇಶ್ ಶೆಟ್ಟಿ. ಅರೆ ನೇಪಲ ಫೋನ್ ಮಾಡ್ಬೇಕು ಅನ್ಬೋದು. ಎಸ್ ರಾಕ್ ಸ್ಟಾರ್ ಟೆಲ್ ಮೀ ಮಾತಾಡಲ್ಲ. ಮಾರ್ನಿಂಗ್ ಬ್ರೈಟ್ ಆದ ಪೋಡಾಂಡ 7 o'clock ಆಡ್ರ ಸ್ಟಾರ್ಟ್ ಆಪು ನಂಚಿನ FM ಉಡು ಸ್ಟಾರ್ಟ್ ಆಪುಂಡು. ಆ್ಯಂಡ್ ಟು ದ ಸಿನಿಮಾಸ್ ಎನಿಥಿಂಗ್ ದಟ್ ಹಿ ಗೋಸ್ ಇಸ್ ಡೆಫಿನೆಟ್ಲಿ ಅ ಬ್ಯೂಟಿಫುಲ್ ಎಂಟರ್ಟೈನರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ವಂಡರ್ಫುಲ್ MC ಫಾರ್ ಆಲ್ ದ 5 seasons and much more. Thank you. ಓಕೆ ಅಂಜನೆ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೌಜನ್ಯ ಹೆಗಡೆ ಪುಗಾರ್ನತ್ತೆ ನಾಕೆಲ್ಲ ಪುಗಾರ್ದಾಂಡೆ ಡೆಫಿನೆಟ್ಲಿ ಶೋ ಸರ್ ಬನ್ಲಕನೆ ಇದು ಬ್ಯೂಟಿಫುಲ್ ಆದ ಮೂಡ್ದು ಬರೋದು ನಾಳೆ ಆ ಕಾನ್ಸೆಪ್ಟ್ ಅರ್ನ ಥ್ರೂ ಬರ್ತೀನಿ. ಬಟ್ ಎವ್ರಿ ಟೈಮ್ ಯಾನು ಏತ್ ಕಾರ್ ಹೋಯ್ತಲ್ಲ ಈಗ ಕುಡೊಂಜಿ ತಿಳ್ತೊಂದೇ ಕೌಂಟರ್ ಕೊರ್ಬೇರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನೊಂದು 5 ವರ್ಷ ಇಂಚನೆ ಶಿವಣ್ಣೆ ಕಂಟಿನ್ಯೂ ಮಾಡ್ತಿಲ್ಲ, ನಮ್ಮ 2 ಜನ ಹೋಸ್ಟ್ ಮಲ್ಪಗ. ಸೊ ಜೋರಾನೆ ಚಪ್ಪಾಳೆ ಕೊರಡು. ಆ್ಯಂಡ್ thank you so much Saujanya Hegde for being one of the fantastic part of this wonderful show. Yes. So itte opunu ಕಂಡನಾಗಲು ಮಾತೊಂಚೂರು ದಾದಾನ್ ಬೇರೆ ಶ್ವಾಸ ಮಾತ ಗಟ್ಟಿ ಪತನಡ ಆಪುಂಡು ಎನ್ನ ಪಡೆದೀಗ ಬರಿತಾಯನ ಪಡೆದೀಗ ಅಂದಿತ್ತೆ ಕನ್ಫರ್ಮ್ ಆಪುಂಡು ಪ್ರೈಸ್. ಸೊ season 1 and season 2 and season 3 and season 4 and season 5 la inik mugiyundu. but mugiyuneku dumbu era peru ee season da winner, era peru runner, era peru second runners up. ಸೊ ಈ ಪ್ರಶ್ನೆಗೆ ಉತ್ತರ ತಿಕ್ಕು ಪೊರ್ತು. ಎಸ್ ಸೈಡ್ ದುಂಬು ಎಂಕೆಲ್ಲ ಮಾತಾ ಕಂಟೆಸ್ಟೆಂಟ್ಸ್ ಆಮೇಲೆ ಫಿನಾಲೆ ಕಂಟೆಸ್ಟೆಂಟ್ಸ್ ಆಲ್ ದ 6 ವಿ ವುಡ್ ಲೈಕ್ ಟು ಹ್ಯಾವ್ ದೆಮ್ ಆನ್ ದ ಸ್ಟೇಜ್. ಆಸ್ ಐ ಕಾಲ್ ಔಟ್ ದ ನೇಮ್ ಮಾತೆಲ್ಲ ಜೋರಾಯಿನ ತಾಟಿ ಫಸ್ಟ್ ಸೆಕೆಂಡ್ ಥರ್ಡ್ ಇಂದ ಏರಿಂದ ಏನಂದೆ ಆಲ್ 6 ಕಂಟೆಸ್ಟೆಂಟ್ಸ್ಗೆ ಜೋರಾಯಿನ ತಾಟಿ. ಓಕೆ, ತುಂಬಾನೇ ಕಷ್ಟವಾಗಿರುವಂತಹ ಪ್ರಶ್ನೆ ಆ್ಯಂಡ್ ತುಂಬಾನೇ ಕಷ್ಟವಾಗಿರುವಂತಹ ಉತ್ತರ ನೀವು ಕೊಡಬೇಕಾಗಿರುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನಮ್ಮದು ಯಾವುದೇ ಪಾಲಿಲ್ಲ, ಎಲ್ಲ ಅವ್ರದ್ದೇ. ಸೊ ಏನೇ ಆದರೂ ಒಂದು ಮಾತು ನಾನು ಖಂಡಿತವಾಗ್ಲೂ ಹೇಳಬೇಕು, ಇಲ್ಲಿ 6 ಜನ ಇದ್ದಾರೆ. 6 ಜನ ಅಲ್ಲ, ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನೋವಂತಹ ಒಂದು ಕಾಂಪಿಟೇಷನ್ಗೆ ಯಾರೆಲ್ಲ ಆಡಿಷನ್ ಕೊಟ್ಟಿದ್ದಾರೆ ಅವರೆಲ್ಲ ವಿನ್ನರ್ಸೇ. ಯಾಕೆ ಅಂತಂದರೆ ಮನೆಯಲ್ಲಿರೋವಂತಹ ಅಡುಗೆ ಕೋಣೆಯನ್ನು ಬಿಟ್ಟು ತಮ್ಮ ಕಲೆಯನ್ನು ಮತ್ತೆ ತೋರಿಸೋದಕ್ಕೆ ವೇದಿಕೆಯ ಮುಂದೆ ಬಂದಿದ್ದಾರೆ ಅಂತಂದರೆ ಅವರೆಲ್ಲರೂ ನಿಜವಾದ ವಿನ್ನರ್ಸೇ. ಯಾಕೆಂತಂದರೆ ಅವರ ಸಾಧನೆ ಮನೆಯಲ್ಲೂ ಇರುತ್ತೆ, ಅದರ ಜೊತೆಗೆ ಇಲ್ಲಿ ಸಾಧನೆ ತೋರಿಸೋದಕ್ಕೆ ಬಂದಿದ್ದಾರೆ. ಆ್ಯಂಡ್ ಇವಾಗ 6 ಜನ ಇದ್ದಾರೆ, ಅದರಲ್ಲಿ ಎಲ್ಲರೂ ವಿನ್ ಆಗೋದಕ್ಕೆ ಆಗಲ್ಲ ಅನ್ನೋವಂಥದ್ದು ಲೋಕದ ಸತ್ಯ.
ಬಟ್ ಯಾರು ವಿನ್ ಆಗ್ತಾರೆ ಅವರು ಹಿಗ್ಗದೆ, ಯಾರು ವಿನ್ ಆಗೋದಿಲ್ಲ ಅವರು ಕುಗ್ಗದೆ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಿ. ಇನ್ನೊಂದು ವಿಚಾರ ದೊಡ್ಡವರು ಹೇಳಿದ್ದಾರೆ, ಗೆಲ್ಲೋದು ಯಾವಾಗ ಅಂತಂದರೆ ನಾವು ಸೋಲನ್ನು ಒಪ್ಪಿಕೊಂಡು ಮುಂದೆ ಗೆಲ್ಲುತ್ತೀವಿ ಅನ್ನೋವಂಥ ಒಂದು ನಂಬಿಕೆ ಇರುತ್ತೆ. ಆವಾಗ ಪ್ರತಿಯೊಬ್ಬರೂ ಗೆಲ್ತಾರೆ. ಇಲ್ಲಿ ಕೆಲವರು ಗೆಲ್ತಾರೆ, ಇನ್ನು ಕೆಲವರು ಒಳ್ಳೆಯ ನೆನಪುಗಳನ್ನು ಕಟ್ಟಿಕೊಂಡು ಇನ್ನಷ್ಟು ಎಕ್ಸ್ಪೀರಿಯನ್ಸನ್ನು ಮುಂದೆ ಪಡೆಯೋದಕ್ಕೆ ರೆಡಿ ಆಗ್ತಾರೆ. ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಹಾಗಾದರೆ ಮೂರನೆಯ ಪ್ರೈಸ್ ಅಥವಾ ಸೆಕೆಂಡ್ ರನ್ನರ್ಸ್ ಅಪ್, ಡೆಫಿನೆಟ್ಲಿ ಎಲ್ರಿಗೂ ಆ ಒಂದು ಹೃದಯ ಬಡಿತ ಜಾಸ್ತಿ ಆಗೋವಂಥದ್ದು ಕ್ವೈಟ್ ಕಾಮನ್. ತುಂಬ ಜನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಆ್ಯಂಡ್ ನನ್ನ ಪ್ರಕಾರ ಮಾನಸಿ ಸುಧೀರ್ ಅವರು ಇದಕ್ಕೆ ಉತ್ತರ ಕೊಡ್ತೀರಲ್ವಾ? ಎಸ್, ಓಕೆ. ಫಸ್ಟ್ ಆಫ್ ಆಲ್ 6 ಜನಕ್ಕೂ ವಿಶೇಷವಾದ ಅಭಿನಂದನೆಗಳು. ಇವತ್ತು ನಾವು ಅಂದರೆ ಪ್ರತಿ ಎಪಿಸೋಡ್ನಲ್ಲೂ ಬೇರೆ ಬೇರೆ ಕಾನ್ಸೆಪ್ಟ್ಗಳಿದ್ವು. ಸೊ ಇವತ್ತು ಎಲ್ಲ ಕಾನ್ಸೆಪ್ಟ್ಗಳನ್ನು ಕನ್ಸಿಡ್ರ್ ಮಾಡಿಯೂ ಎಲ್ಲದಕ್ಕಿಂತ ಜಾಸ್ತಿ ನಾವು ಪ್ರಾಮುಖ್ಯತೆ ಕೊಟ್ಟದ್ದು ಡ್ಯಾನ್ಸ್ ಎಲಿಮೆಂಟಿಗೆ. ಸೊ ನಾವು ಮೂವರು ತುಂಬ ಡಿಸ್ಕಷನ್ ಮಾಡಿ 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 ನಮ್ಮ ನಿಲುವುಗಳನ್ನು ಚರ್ಚೆ ಮಾಡಿ ಮಾಡಿ ಎಲ್ಲೋ 1-2 ಮಾರ್ಕ್ಗಳಲ್ಲಷ್ಟೇ ವ್ಯತ್ಯಾಸ. ಸೊ ಫೈನಲಿ ಮೂವರು ಕೂಡ ಒಂದೇ ಜಡ್ಜ್ಮೆಂಟಲ್ಲಿ ತುಂಬ ಸ್ಯಾಟಿಸ್ಫೈ ಆಗಿದ್ದೇವೆ. ರಿಸಲ್ಟನ್ನು ಹೇಳೋ ಸಮಯ. ಸೊ ಸೆಕೆಂಡ್ ರನ್ನರ್ ಅಪ್ ಗೋಸ್ ಟು ಎನಿ ಗೆಸ್? ಪುನಃ ಯಾಕೆ ಎನಿ ಗೆಸ್ಸಸ್ ಪಾರ್ಟಿಸಿಪೆಂಟ್ಸ್? ಬಟ್ ಯಾರು ರೆಡಿ ಇಲ್ಲ, ಎಲ್ಲ ನಂಬರ್ 1 ಅಂತಾನೆ ಗೆಸ್ ಮಾಡ್ತಾರೆ. ಎಸ್, ಸೆಕೆಂಡ್ ರನ್ನರ್ಸ್ ಅಪ್ ಗೋಸ್ ಟು ಪೂರ್ಣಿಮಾ ಲೋಕೇಶ್. ಓಕೆ, ಕಂಗ್ರಾಚುಲೇಷನ್ಸ್. Congratulations! The second runner-up of Sun Premium Refined Sunflower Oil presents Dance Mummy Dance Season 5 goes to... So please. So ಜೋರಾಗಿರುವಂತ ಚಪ್ಪಾಳೆ ಬೇಕು. ಪೂರ್ಣಿಮಾ ಲೋಕೇಶ್ ಅವರು ಈ ಸೀಸನ್ ನ ಸೆಕೆಂಡ್ ರನ್ನರ್ಸ್ ಅಪ್ ಆಗಿದ್ದಾರೆ. ದಯವಿಟ್ಟು ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರ ಜೊತೆಗೆ 25,000 cash prize of 25,000. Second runner-up of season 5, Purnima Lokesh. Congratulations. ಓಕೆ, ಖಂಡಿತ ಮೂರನೆಯ ಸ್ಥಾನ ಅನ್ನುವಂಥದ್ದು ಅತಿ ವಿಶೇಷವಾಗಿರುವಂತಹ ಸ್ಥಾನ ಯಾವತ್ತೂ ಕೂಡ. ಆದರೂ ಕೂಡ ಒಂದು ಸ್ವಲ್ಪ ಬೇಜಾರಿರುತ್ತೆ, ಅಯ್ಯೋ ನನಗೆ ಫಸ್ಟ್ ಬೇಕಿತ್ತು ಅಂತ. ಆದರೆ ಇನ್ನೂ ಸೀಸನ್ಸ್ ತುಂಬ ಇದೆ, ನೀವು ಇನ್ನೂ ಟ್ರೈ ಮಾಡ್ಬೋದು. ವಿಶ್ ಯು ಆಲ್ ದಿ ಬೆಸ್ಟ್. 5 ಜನ ಇದ್ದಾರೆ, ಇನ್ನು ಉಳಿದಿರುವಂಥದ್ದು ಕೇವಲ 2 ಸ್ಥಾನಗಳು ಮಾತ್ರ. ಸೊ 2ನೇ ಸ್ಥಾನ ಯಾರಿಗೋಗುತ್ತೆ? ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಇದರ ರನ್ನರ್ ಅಪ್ ಯಾರಾಗ್ತಾರೆ ಅನ್ನೋಂತಹ ಪ್ರಶ್ನೆ. ಸೊ ಅದಕ್ಕೆ ಉತ್ತರ ಕೊಡ್ತಾರೆ ನಿತೇಶ್ ಅವರು, ಪ್ಲೀಸ್. ಬಿಫೋರ್ ಅನೌನ್ಸ್ ಮಾಡ್ಬಿಟ್ಟು ತುಂಬ ಒಂಜಿ ಪನ್ ಪೆಪಾತರ ಕಿ ನಿಕ್ ಲಾಸ್ಟ್ ಜನ ವಿನ್ನರ್ಸ್ ಎಂಕ್ಲು ಜಡ್ಜ್ ಮಂತ ಎಂಕ್ಲು ಪಾಯಿಂಟ್ ಕೊರಿಯ ನಿಕ್ಲೆಗ್ ಬಿಕಾಸ್ ಟು ಲರ್ನ್, to improve yourself, to make your dream ನಿಕ್ಲ ಒಂಜಿ ಡ್ರೀಮ್ ನನ್ನ ನೆಕ್ಸ್ಟ್ ಲೆವೆಲ್ಗೆ ಪಂಡ ಬೇತೆ ರಿಯಾಲಿಟಿ ಶೋಸ್ಲ ಪೋಪನಂಡ ಇಟ್ ಮೇ ಹೆಲ್ಪ್ ಯು. ಸೊ ದ್ಯಾಟ್ಸ್ ಐಕೆ ಎಂಕುಲು ಅಲ್ಪ ಕುಲ್ದು ನಿಕ್ಲಿನ ಅಂದು ಅಂತ. ಸೊ ನಾಳ್ದು ಬತ್ತೋರ್ಚಿ ನಾನು ಎಂಕುಲು ಏನನ್ನ ಬುದರ್ಲಿ ಇಜ್ಜರು ಅಂಚೆ ಇಂಚದ ಆಲೆಜ್ಜಿ ನಿಕ್ಲ ಆಜಲ್ನ ವಿನ್ನರ್ಸೇ ಮಸ್ತ್ ಬಂಗೊಂಡು ಆ್ಯಕ್ಚುಲಿ ತುಯರ ಪೋಂಡ ಬ್ಯಾಕ್ಗ್ರೌಂಡ್ ನಿಕ್ಲ ತುಯರ ಪೋಂಡ ಅವಡು ನಿಕ್ಲ ಫ್ಯಾಮಿಲಿ ಅವಡು ಲಾಟ್ ಆಫ್ ವರ್ಕ್ ಆ್ಯಂಡ್ ಯುನೋ ಅಲ್ತು ಅವಿನ ಪೂರ ಬುಡ್ದು ಮುಲ್ಪ ಬರ್ಪರ್. ಸೊ ಅವಿನ ಎಪ್ರಿಷಿಯೇಟ್ ಪೂರ ಮಂತೊಂದು ಎನ್ನ ಎಂಜಾನ್ ಬೇರೆಗ್ ಕಲ್ಲು ಒಂಜಿ ಹಾಟ್ಗೊಂಜಿ ಕಲ್ಲದಿದು ಬನೊಂದಿಲ್ಲ ಆ್ಯಕ್ಚುಲಿ. ಫಸ್ಟ್ ರನ್ನರ್ ಅಪ್ ಈಸ್ runner-up is Neeta Suresh Khan. Oh, congratulations! Neeta, congratulations for first runner-up. Okay, season 5 idra first runner-up ಆಗಿದ್ದಾರೆ. ನೀತಾ ಅವರು ಜೋರಾಗಿರುವಂತ ಚಪ್ಪಾಳೆ ಕೊಡಬೇಕು. ಕೇವಲ ಒಂದು ಸ್ಟೆಪ್ ಅಷ್ಟೇ ಕೆಳಗಿದ್ದಾರೆ, but nevertheless it was a wonderful journey. It's a wonderful achievement. And that's winning 50,000 rupees cash prize. First runner-up of Sun Premium Refined Sunflower Oil present Dance Amina Season 5 is Neeta. Congratulations. Okay, Neeta, तुले
ಡೆಫಿನೆಟ್ಲಿ ಫಸ್ಟ್ ಬೈಜಿ ಅಂತ ಅನ್ಬಿಟ್ಟು ಒಂದು ಎಲ್ಲೇ ಬೇಜಾರು ಡೆಫಿನೆಟ್ಲಿ ಇಪ್ಪುಡು ಬಟ್ ಸೆಕೆಂಡ್ ಬೈದಾರೆ ಎಷ್ಟೋ ಜನ ಆಡಿಷನ್ ಕೊರ್ನಂಚಿನ ಒಂದು ರಿಯಾಲಿಟಿ ಶೋ ಸೊ ಇಟ್ ಸೆಕೆಂಡ್ ಬೈದರ್ ಬಣ್ಣ ಆ ಮೋನೆಡ್ ತೆಲಿಕೆ ಏಪಲ್ ಒಪ್ಪಾಡೆ ಆ್ಯಂಡ್ ಇರ್ನ ಎನರ್ಜಿ ಅವು ಏಪಲ ಎಂಗ್ಲೆಗೆ ನೆನಪು ಉಪ್ಪುಂಡು ಇರ್ನ ಎನರ್ಜಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸೊ ಈತ ಓರಿದೀನಿ 4 ಜನ ಆ್ಯಂಡ್ ದ ಫಸ್ಟ್ ಪ್ಲೇಸ್ 4 ಜನ ಆ್ಯಂಡ್ ಒರ್ತಿ ಮಾತ್ರ ವಿನ್ ಆಪುನು ಆ್ಯಂಡ್ ಬಾಕಿ ಒರಿದಿನ ಏರಾದು 3 ಜನ ಹಾಕ್ಲಿಗೆ ಏನು ಬಂದ್ಬುನು ನೋ ಪ್ರಾಬ್ಲಮ್ ಅಟ್ ಆಲ್ ಟಾಪ್ 6 ಬೈದರ್ ಬಣ್ಣ ದಟ್ಸ್ ಅ ಗ್ರೇಟೆಸ್ಟ್ ಅಚೀವ್ಮೆಂಟ್ ಬಟ್ ಏರ್ ನಂಬರ್ 1 ಬಂದ್ಪುನ ಡೆಫಿನೆಟ್ಲಿ ನಮ್ಮ ಪನೋಡೆ ಆಪುಂಡು ಇಜಿನ ನಾನು ಇಂಚನೆ ಕಂಟಿನ್ಯೂ ಅವಂದು ಎಲ್ಲ ಕಾಣಿ ಮುಟ್ಟಲ್ಲ ಸೊ ಅಂಚಾಣ ನಾಣ ಡೆಫಿನೆಟ್ಲಿ ಒಂಜಿ ಗೆಸ್ ಮಲ್ಬೋಡ ಆಪುಂಡು ಅದು ಹೆಂಗ್ ಮಾತಾಡಲ್ಲ ಫಸ್ಟ್ ಅದು ಗೆಸ್ ಮಲ್ಪರ ಒಂಚೂರು ಇದು ಶಿವಣ್ಣಿರನ್ ಪುಗಾರಿರನು ಅಂತ ಎನಿ ಗೆಸಸ್ ಕೇಳೊಂದಿಜ್ ಒಂದು ನಿಮಿಷ ಓಕೆ ಕೌಂಟ್ ಆಫ್ 3 ಒಟ್ಟಿಗೆ ಪನೋಡು ಓಕೆ ಅದದು ಒಂದು ನಿಮಿಷ ಏರ್ 4 ಜನ ಅಕ್ಲನ ಪೂದರ್ ಮಾತಾರ ಬರೀತಿಲ್ಲ ಅಕ್ಲನ ಬರೀಟ್ ಕುಲ್ದಿರ ಅಕ್ಲ ಮಾತ ಬಂದ್ರಿ ಜಾವೆ ಓಕೆ 3 2 1 and now we go ಎಲ್ಲಪ್ಪ ಎಂಗ್ಲೆ ಗೊತ್ತಿಜಿ ಏರಿಂದ ಎಂಗ್ಲೆ ಗೊತ್ತಿಜಿ ಎಲ್ಲಪ್ಪ ಲಕ್ಷ್ಮಿ ಏನೇ ಮಾತ ಬಂದ್ಬಾರ ಎನಿವೇಸ್ ನೋ ಪ್ರಾಬ್ಲಮ್ ಸೊ ಫೈನಲ್ ಪ್ಲೇಸ್ ಏರೆಗೆ ಪೋಪುಡು ಈ ಮಲ್ಲ ಡಿಸಿಷನ್ ಪನ್ಪನಂಚಿನ ಪೊರ್ತು ಆ್ಯಂಡ್ ಇರ್ ಪನ್ನಗ ಇರ್ನ ಹಾರ್ಟ್ ಎಲ್ಲ ಕಲ್ಲಾದು ಪೋಡುದು ಯಾಕೆ ಮಂಡ 3 ಜನಕ್ಕೆ ಡೆಫಿನೆಟ್ಲಿ ಒಂದು ಎಲ್ಲೇ ಬೇಜಾರು ಉಪ್ಪುಂಡು ಒರ್ತಿಗೆ ಮಲ್ಲ ಖುಷಿ ಉಪ್ಪುಂಡು ಬಟ್ ಆ ಖುಷಿ ಏರೆಗೆ ಎಲ್ಲೇ ಬೇಜಾರು ಏರೆಗೆ ಪನ್ಪನಂಚಿನ ಪೊರ್ತು ಬಟ್ ವಿಲ್ ಸ್ಟಾರ್ಟ್ ದ ಕೌಂಟ್ ಡೌನ್ ಅವೇ ಮತ್ತು ಆಡಿಯನ್ಸ್ ಪನ್ನೊಂದುಲ್ಲ ಈ ಸಲ ಆನ್ಲೈನ್ ಆಡಿಷನ್ ಇತ್ತು ಡಾನ್ಸ್ ಮಾಮಿ ಡಾನ್ಸ್ದು ಮಸ್ತ್ ಬೇತೆ ಕಡೆದು ಖಾಲಿ ಕುಡ್ಲ ಉಡುಪಿ ಕುಂದಾಪುರ ಹತ್ತಂದೆ ಪೂನೆ ಇಂಚಲ ಆಡಿಷನ್ಗೆ ವೀಡಿಯೋಸ್ ಬೈದಿತ್ತನ್ ಆ್ಯಂಡ್ ಮೊಕ್ಕಲು ರಿಯಲಿ ಗ್ರೇಟ್ ದಾಯ್ ಪನ್ಪಂಡ ಆತ್ ಆಡಿಷನ್ದು ವೀಡಿಯೋ ಸೆಲೆಕ್ಟ್ ಆದ ಮುಲ್ ರೌಂಡ್ಸ್ ಮಿತ್ತು ರೌಂಡ್ಸ್ ಮಂತೊಂಬತ್ತೇರು ದಾಯಪಂಡ ಫಸ್ಟ್ ಬನ್ನಾಗಲ ಮೈಂಡ್ ಹಿಡಿತೀನಿ 1 ರೌಂಡ್ ಪಾಸ್ ಆಂಡ ಯಾವ 2 ರೌಂಡ್ ಪಾಸ್ ಆಂಡ ಯಾವ ಯಾನ್ ಡಾನ್ಸರ್ ಹತ್ತು ಸರ್ ಬುಡ್ದು 10 ವರ್ಷ ಆಂಡ್ ಸ್ಕೂಲ್ ಉಡು ಮಂತ್ ನಂಚ ಪನೊಂದಿತ್ತು ನಕಲು ಇನ್ನು ಓವೇ ಕಾಲೇಜ್ದ ಪೊಣ್ಣುಲೆಗೆ ಟಕ್ಕರ್ ಕೊರ್ಪುನಾತ್ ಕಾಂಪಿಟೇಷನ್ಸ್ ಆ್ಯಂಡ್ ಈ ಆಜಿ ಜನಲ ರಿಯಲಿ ಪ್ರೌಡ್ ಮೂಮೆಂಟ್ಸ್ ಅಕ್ಲೆಗೆ ನಿಕ್ಲೇನೆ ಪ್ರೌಡ್ ಫೀಲ್ ಆದು ದೊತ್ತ ನೋಡು ಈ ವಾಟ್ ಎವರ್ ಇಸ್ ದ ರಿಸಲ್ಟ್ ಒಂದು ನಿಕ್ಕಲ ಒಂಜಿ ಟ್ಯಾಲೆಂಟ್ ಶೋ ಆತ ಇನಿತದೇನತ ಮಾತ್ರ ಒಂದು ರಿಸಲ್ಟ್ ಐತರ್ಥ ಅಕುಲೆ ಫಸ್ಟ್ ಏಪಾಗ್ಲ ಲೈಫ್ ಲಾಂಗ್ ಅಕುಲೆ ಸೆಕೆಂಡ್ ಅಕುಲೆ ಥರ್ಡ್ ಅತ್ ನಿಕ್ಕಲ ಡಾನ್ಸ್ಡ್ ಇತ್ ಎಕ್ಸಾಂಪಲ್ ಉಡುಪಿಡ್ದು ಬೈದರ್ ಪುತ್ತೂರ್ದು ಬೈದರ್ ಅತ್ ಮೇ ಬಿ ಬೇತೆ ಅಂಡ್ ಉಡುಪಿಡ್ದು ನಿಕ್ಕಲ್ ಒರ್ತಿಯೇ ಬತ್ತು ಪರ್ ಫೈನಲ್ಸ್ ಮುಟ್ಟ ಪುತ್ತೂರ್ದು ನಿಕ್ಕಲ್ ಒರ್ತಿಯೇ ಬತ್ತು ಸೊ ನಿಕ್ಕಲ ಊರ್ಡು ನಿಕ್ಕುಲೆ ಗ್ರೇಟ್ ರೈಟ್ ಎಸ್ ಆ ಪ್ರೌಡ್ ಮೂಮೆಂಟ್ ಫಿನಾಲೆ ಬರ್ಪನ ಈತ್ ಮಲ್ಲ ರಿಯಾಲಿಟಿ ಶೋಡು ಉಂಟು ಡಾನ್ಸ್ ಮಂತ್ನ ನಿಕ್ಕಲು ಎನ್ನದುಪ್ಪಾಯರು ದುಂಬು ಇತ್ತವೇನ್ ಮಂದರ್ ದಾಟ್ ಇಟ್ ಸೆಲ್ಫ್ ಇಸ್ ಅನ್ ಬಿಗ್ ಅಚೀವ್ಮೆಂಟ್ ಸೊ 1 ರೌಂಡ್ ಆಫ್ ಅಪ್ಲಾಸ್ ಫ್ರಮ್ ದ ಹೋಲ್ ಆಡಿಯನ್ಸ್ ಆ್ಯಂಡ್ ಆಲ್ಸೋ ಅಕಲ ಫ್ಯಾಮಿಲಿ ಫುಲ್ಲು ಸಪೋರ್ಟ್ ಮಂದಿರ ಅಕ್ಲೆ ಇಡೆ ಮುಟ ಅಕ್ಲೆಗೋಸ್ಕರಲ ಒಂಜಿ ಜೋರ ಆಯ್ನ ಚಪ್ಪಾಳೆ ಕೊರಡು ದಯಮಲ್ತು ಮಾತಾರಲ್ಲ ಎಸ್ ಆ್ಯಂಡ್ ಕೌಂಟ್ ಡೌನ್ಸ್ ಬಿಗಿನ್ಸ್ ಎಸ್ ಸೊ ಬಿಫೋರ್ ದ್ಯಾಟ್ ಒಂಜಿ ಅಖೇರಿದಂದು ಸುಮಾರು ಒಂಜಿ ಬಂದು ಸೊ ಈ 6 ಜನಲ್ಲ ಇದು 3 ಜನ ಸೋಪ್ ವೆರ ವಿನ್ ಆಪರ ದಟ್ ಸೆಕೆಂಡ್ರಿ ಬಟ್ ನಿಕ್ಲು 6 ಜನಲ್ಲ ತೂದು ನನ್ನ ನೆಕ್ಸ್ಟ್ ಸೀಸನ್ಗೆ ಸುಮಾರು ಜನ ನಿಕ್ಲು ನಡೆದು ಇನ್ಸ್ಪಿರೇಷನ್ ತೆತ್ತೊಂದು ಎಂಗೆಲ್ಲ ಫೈನಲ್ಗೆ ಪೋಡು ಒಂದು ಅಕ್ಕಲು ರೆಡಿ ಆಪೇರು ಸೊ ನಿಕ್ಲು ಮಾತ ಅಮ್ಮನ ಅಕ್ಕಲಿಗೆ ಇನ್ಸ್ಪಿರೇಷನ್ ಆಪರು ಸೊ ಮಾತಾಡಗಳು ಎಡ್ಡೆ ಆವಡೆ ಸೊ ರೆಡಿ ಅದೇ ಓಕೆ 0 ಅನಾಗ ಪುದರ್ ಬರೋಡು ಅವೇ ಓಕೆ ರೆಡಿ 10 9 8 7 6 5 4 3 2 1 0 Dance Mommy Dance Season 5 2021. The winner is... And the winner is Chetana Rao! Yeah! There we go! Come on! Okay, season 5 ಇದರ ವಿನ್ನರ್ ಆಗಿದ್ದಾರೆ ಚೇತನ ರಾವ್ and
3 ಜನ ಯಾರು ಫೈನಲಿಸ್ಟ್ ಇದ್ದೀರಾ, ಸೊ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡುವಂತಹ ಸಮಯ. ಸೊ ದಯವಿಟ್ಟು ಡಾಕ್ಟರ್ ಶಿವಶರಣ್ ಶೆಟ್ರು ಅವರಿಗೆ ನೆನಪಿನ ಕಾಣಿಕೆಯ ಜೊತೆಗೆ ಹೂಗುಚ್ಛವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುವಂತಹ ಸಮಯ. Preeti Bhatt, can we please have you front? It was great having you in the journey and I'm sure you're taking loads of memories with you. Thank you so much. Thank you. Congratulations once again. Rakshita Sudhir. ಎಸ್, ರಕ್ಷಿತಾ ಅವರು ಮುಂದೆ ಬರಬೇಕು ಅಂಡ್ ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ಳಿ. Congratulations Rakshita. Definitely it's been a great journey. Thank you. Namrata Mahesh. Thank you so much. Congratulations. And with this, we are closing season 5. ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಆ್ಯಂಡ್ ಸೀಸನ್ 6 ಅನ್ನೋಂಥದ್ದಿದ್ರೆ ಮತ್ತೆ ನಾವು ಭೇಟಿ ಆಗೋಣ. ಅಲ್ಲಿ ತನಕ ನಮ್ಮ ಟಿವಿ ತಪ್ಪದೆ ನೋಡ್ತಾ ಇರಿ and thank you so much. Keep dancing and keep missing us till And put we the music come back on. Dance Music Mommy on. Dance season 6. Can you have all dance? Dance. Everybody cheer up. Dance Mommy Dance. Cheer up. Dance Mommy Dance. Mommy get it, dance mommy. Cooking hot inside it, dance mommy. Smile got your face in it, dance mommy. Mommy dance mommy. Sun Premium Refined Sunflower Oil Dance Mommy Dance Season 5. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಿರಬೇಕಾದ್ರೆ ಖಂಡಿತವಾಗ್ಲೂ ನಮ್ಮ ಟಿವಿಯ ತಂಡದ ಜೊತೆಗೆ ಕೈಗೂಡಿಸಿದಂತ ನಮ್ಮ ಎಲ್ಲ ಪ್ರಾಯೋಜಕರಿಗೆ ಧನ್ಯವಾದಗಳು. All our sponsors who have rendered their support to make this event so successful and so colorful. Our great thanks goes to our main sponsors Sun Premium Refined Sunflower Oil powered by Citadel Developers ಹಾಗೂ ಅರುಣಾ ಮಸಾಲಾ, taste and trust since 1980. ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. Our co-sponsors for the show 25 ವರ್ಷಗಳ ಅನುಬಂಧ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ರೆವೆಂಟೋ ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಅಡುಗೆ ಮನೆಯ ನೂತನ ಆಯಾಮ ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಕರಾವಳಿಗರ ರುಚಿಕರ ಅನ್ನಕ್ಕೆ ಇನ್ನೊಂದು ಹೆಸರು ಜನಪ್ರಿಯ ರೈಸ್, ಕುಚಲಕ್ಕಿ ಅಂದರೆ ಜನಪ್ರಿಯ, ನಿಧಿ ಫುಡ್ ಪ್ರಾಡಕ್ಟ್ಸ್ ನಿತ್ಯ ಚಪಾತಿ, ಕಾಮತ್ಸ್ ಟೀ ಕ್ವಾಲಿಟಿ ಟೀ ಸಿನ್ಸ್ 1986, ಅಕ್ಷಯ ಆಕ್ವಾಟೆಕ್, ಆರೋಗ್ಯದ ಸಮಸ್ಯೆಗೆ ಪರಿಹಾರ ಅಮೃತ್ ನೋನಿ, BA ಪ್ಲೈವುಡ್, ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ ಶೋರೂಮ್, ಸ್ಮರಣಿಕಾ ಕಲ್ಸಂಕ ಉಡುಪಿ. ಈ ಎಲ್ಲ ಪ್ರಾಯೋಜಕರಿಗೆ ನಮ್ಮ ಥ್ಯಾಂಕ್ ಯು ಆ್ಯಂಡ್ ಬಿಗ್ ಥ್ಯಾಂಕ್ ಯು ಆ್ಯಂಡ್ ಡೆಫಿನೆಟ್ಲಿ ದ ಬಿಗ್ ಥ್ಯಾಂಕ್ ಯು ಟು ನಮ್ಮ ಟಿವಿ ದ ಹೋಲ್ ಟೀಮ್. ಥ್ಯಾಂಕ್ ಯು ಆ್ಯಂಡ್ ಇಟ್ ವಾಸ್ ಅ ಸಕ್ಸಸ್ಫುಲ್ ಶೋ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಸಿಟಾಡಲ್ ಡೆವಲಪರ್ಸ್ ಮತ್ತು ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸಹ ಪ್ರಾಯೋಜಕರು ಚಿತ್ರಕೂಟಾಸ್ ಶಿಶು ಪೋಷಕ್. 25 ವರ್ಷಗಳ ಅನುಬಂಧ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್, ಆರೋಗ್ಯದ ಸಮಸ್ಯೆಗೆ ಪರಿಹಾರ ಅಮೃತ್ ನೋನಿ, ನಿಧಿ ಫುಡ್ ಪ್ರಾಡಕ್ಟ್ಸ್, ಕಾಮತ್ಸ್ ಟೀ ಸಿನ್ಸ್ 1986, ಅಡುಗೆ ಮನೆಯ ನೂತನ ಆಯಾಮ ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್, ಜನಪ್ರಿಯ ರೈಸ್, BA ಪ್ಲೈವುಡ್, ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ ಶೋರೂಮ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಆಕ್ವಾಟೆಕ್.